ಈ ಅಭಿನಯ ಗೀತೆಯನ್ನು ಬರೆದವರು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಲ್ಲಿ ಪಟ್ಟಿ ಕಟ್ಟಿ, ಹಕ್ಕಿ ಪುಕ್ಕ ಚುಚ್ಚು, ಅಮ್ಮ ಹಕ್ಕಿ ಪುಕ್ಕ ಚುಚ್ಚು. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಲ್ಲಿ ಪಟ್ಟಿ ಕಟ್ಟಿ, ಹಕ್ಕಿ ಪುಕ್ಕ ಚುಚ್ಚು, ಅಮ್ಮ ಹಕ್ಕಿ ಪುಕ್ಕ ಚುಚ್ಚು. ಹಾಕ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕು ಮೇಲೆ, ಹಾಕ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕು ಮೇಲೆ, ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟಾ ಹೇಳೆ, ಅಮ್ಮ ಟಾಟಾ ಹೇಳೆ. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಲ್ಲಿ ಪಟ್ಟಿ ಕಟ್ಟಿ, ಹಕ್ಕಿ ಪುಕ್ಕ ಚುಚ್ಚು, ಅಮ್ಮ ಹಕ್ಕಿ ಪುಕ್ಕ ಚುಚ್ಚು. ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ, ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ, ಕೇಳುತ್ತೇವೆ ಯಾರು ಕೇಳದ ಚುಕ್ಕಿ ಹಾಡು ಹಾಡ, ಚುಕ್ಕಿ ಹಾಡು ಹಾಡ. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಲ್ಲಿ ಪಟ್ಟಿ ಕಟ್ಟಿ, ಹಕ್ಕಿ ಪುಕ್ಕ ಚುಚ್ಚು, ಅಮ್ಮ ಹಕ್ಕಿ ಪುಕ್ಕ ಚುಚ್ಚು. ತಿಂಗಳ ಊರಿನ ಅಂಗಲ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ, ತಿಂಗಳ ಊರಿನ ಅಂಗಲ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ, ಹಿಡಿಯುತ್ತೇವೆ ಹಾರುವ ಬಣ್ಣದ ಜಿಂಕೆಯ ಹೇಗೋ ಮಾಡಿ, ಜಿಂಕೆಯ ಹೇಗೋ ಮಾಡಿ. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಲ್ಲಿ ಪಟ್ಟಿ ಕಟ್ಟಿ, ಹಕ್ಕಿ ಪುಕ್ಕ ಚುಚ್ಚು, ಅಮ್ಮ ಹಕ್ಕಿ ಪುಕ್ಕ ಚುಚ್ಚು. ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು, ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು, ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು, ಯಾರೂ ಇಲ್ಲದ ಹೊತ್ತು. ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಲ್ಲಿ ಪಟ್ಟಿ ಕಟ್ಟಿ, ಹಕ್ಕಿ ಪುಕ್ಕ ಚುಚ್ಚು, ಅಮ್ಮ ಹಕ್ಕಿ ಪುಕ್ಕ ಚುಚ್ಚು. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ರಚನಾ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆ ಇತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಳತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿ ಇಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಯ ಕಡೆಗೆ ಹೊರಟಿರಲು, ಕಂದನು ಇನ್ನೂ ಮಲಗಿರಲು, ಮುಂಗುಸಿಯನ್ನು ಕೂಗಿದಲು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರು ಜೊತೆ ಇಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆ ಎಲ್ಲೂ ಹೋಗದಿರು. ಗಂಗೆಯು ಹೊಳೆಗೆ ಹೊರಟಾಗ ಬೇಲಿಯಲಿದ್ದ ಕರಿನಾಗ, ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಯೇ ಬರುವುದನು, ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗ ನಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ, ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವು ಜಿನುಗಿತ್ತು. ಗಂಗೆಯು ನೀರನ್ನು ತರುತ್ತಿರಲು, ಕೈ ಬಳೆ ನಾದವು ಕೇಳಿಸಲು, ಮುಂಗುಸಿ ಬಾಗಿಲ ಬಲಿ ಬರಲು, ಬಾಯಲ್ಲಿ ರಕ್ತದ ಕಲೆ ಇರಲು. ಬೆಚ್ಚುತ ಗಂಗೆಯು ನೋಡಿದಲು, ಮಗುವನ್ನು ಕೊಂದಿದೆ ಈ
ಹುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಧನ್ಯವಾದ. ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಸಮೂಹ ಸಂಪನ್ಮೂಲ ಕೇಂದ್ರ ಪೆರ್ಮನೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಪು ಪಟ್ಲ ಇದರ ಸಹಯೋಗದೊಂದಿಗೆ ಪೆರ್ಮನೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2024-25 ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸುತ್ತಾ, ರೇಖೆಯಲ್ಲಿ ಬಿಂಬಿಸುವನೊಬ್ಬ ಚಿತ್ರಕಾರ, ನಿನ್ನೊಳಗೆ ನಾನೆಂಬಂತೆ ಬಣ್ಣಗಳ ಓಂಕಾರ, ನೃತ್ಯಗಳಲ್ಲಿ ಮನಸೂರೆಗೊಳಿಸಲು ಹೆಚ್ಚೆಗಟ್ಟಿದ ಸುಮಧುರ ಕಂಠದಿ ಹಾಡುತ್ತಾ ಮಾಡುತ್ತಿಹಳು ಪಕ್ಕದತಿ. ಈ ಎಲ್ಲ ಚಾಕಚಕ್ಯತೆಗೊಂಡು ಮಂಚನೆಯ ವಯ್ಯಾರ, ಅದುವೇ ನಮ್ಮ ಶಾಲೆಯಲ್ಲಿ ನಡೆಯಲಿರುವುದು ಪ್ರತಿಭಾ ಕಾರಂಜಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪ್ರತಿಭಾ ಕಾರಂಜಿಗೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಯಲ್ಲಿ ಆಹ್ವಾನಿಸುತ್ತಿದ್ದೇನೆ. ಯಾವುದೇ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲು ದೇವರನ್ನ ಪ್ರಾರ್ಥಿಸುವುದು ವಾಡಿಕೆ. ಅದರಂತೆ ಇದೀಗ ಪ್ರಾರ್ಥನೆ ವಿದ್ಯಾರ್ಥಿಗಳಿಂದ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮಣ್ಣಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರನ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಲರಾಡಿದ ನಾಡೆ, ಡಂಕಲಜ ಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಗ ಜೈನರು ಧ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ದಾಯಕ ವೈಲಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹಲೋ ಆತ್ಮೀಯರೇ, ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಮೂಹ ಸಂಪನ್ಮೂಲ ಕೇಂದ್ರ ಪೆರ್ಮನೂರು ಹಾಗೂ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಪು ಪಟ್ಲ ಇವರ ಸಹಯೋಗದೊಂದಿಗೆ ಬಹಳ ವಿಜೃಂಭಣೆಯ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ನಾನು ಸ್ವಾಗತಿಸಲು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಹಾಗೂ ಸಂತೋಷ ಪಡ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ
ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಗೌರವಾನ್ವಿತ ಮಾನ್ಯ UT ಖಾದರ್ ಸರ್, ವಿಧಾನಸಭಾ ಸದಸ್ಯರು, ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಪತಿಗಳು, ಮಾನ್ಯ ಸಭಾಪತಿಗಳು ನಮ್ಮ ಈ ವೇದಿಕೆಯಲ್ಲಿ ಒಂದು ಆಕಾಶ ಮಂಡಲದಲ್ಲಿ ಸೂರ್ಯ ಹೇಗೆ ಚಮಕಿಸ್ತಾನೋ ಬಹುಶಃ ಹಾಗೆ ಅವರಿಲ್ಲದಿದ್ದರೆ ಈ ಒಂದು ನಮ್ಮ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಮಕ್ಕಳ ಮೇಲೆ ಬಹಳ ಅಭಿಮಾನ, ಬಹಳ ಪ್ರೀತಿ, ಶಾಲೆಗಳ ಮೇಲೆ, ಶಿಕ್ಷಕರ ಮೇಲೆ ಬಹಳ ಒಂದು ರೀತಿಯ ಆತ್ಮೀಯತೆಯನ್ನು ಹೊಂದಿಕೊಂಡಂತ ನಮ್ಮ ಸಭಾಪತಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ನಿಮ್ಮನ್ನು ನಾನು ನೆರೆದಂತ ಎಲ್ಲರ ಪರವಾಗಿ, ವೈಯಕ್ತಿಕವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ, ಊರಿನ ಜನರ ಪರವಾಗಿ, ಎಲ್ಲರ ಪರವಾಗಿ, ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಹ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಮಕ್ಕಳೇ. ಎಸ್, ಅಭಿನಂದನೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಾಜಿಲ್ ಡಿಸೋಜಾ ಅಧ್ಯಕ್ಷರು, ಕೌನ್ಸಿಲರ್ ಕಲ್ಲಾಪು ಪ್ರತಿಭಾ ಕಾರಂಜಿಯ ಸಮಿತಿಯ ಅಧ್ಯಕ್ಷರು ಕೂಡ, ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ನಾನು ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರ ಪರವಾಗಿ ನೆರೆದಂತ ಸ್ವಾಗತವನ್ನು ಮಗದೊಮ್ಮೆ ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಲೀಶಲ್ ಮೇಡಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಪೌಲ್ ಡಿಸೋಜಾ ಕೌನ್ಸಿಲರ್ ಈ ವೇದಿಕೆಯಲ್ಲಿದ್ದಾರೆ ಸರ್. ಎಲ್ಲರ ಪರವಾಗಿ ನಿಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಶೀದ್ ಉದ್ಯಮಿ ಕಲ್ಲಾಪು ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಸರ್. ಎಲ್ಲರ ಪರವಾಗಿ ನಿಮಗೂ ಆತ್ಮೀಯ ಸ್ವಾಗತ. ಮುನೀರ್ MCF ಮಾಜಿ ಅಧ್ಯಕ್ಷರು ಇದ್ದಾರೆ, NFC ಅವರು, ಹಾಗೂ ಸುನೀಲ್ ಉದ್ಯಮಿ, ಅನಂತರ ಉಸ್ಮಾನ್ ಕೌನ್ಸಿಲರ್ ಇದ್ದಾರೆ. ತಮಗೂ ಸರ್ ಆತ್ಮೀಯವಾದ ಹಾಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಎಲ್ಲರ ಪರವಾಗಿ ನಾನು ಬಯಸ್ತಾ ಇದ್ದೇನೆ. SDMC ಕಲ್ಲಾಪು ಪಟ್ಲ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾವು ಇಲಾಖಾ ಪರವಾಗಿ, ಶಾಲೆಯ ಪರವಾಗಿ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. SDMC ಅಧ್ಯಕ್ಷರು ಬಹಳ ದಿನಗಳಿಂದ ಈ ಶಾಲೆಯಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ, ಅವರಿಗೂ ಸ್ವಾಗತ ಸರ್. MCF ಮುಡಿಪೋಡಿ ಇದರ ಅಧ್ಯಕ್ಷರು, ಅವರಿಗೂ ಮಗದೊಮ್ಮೆ ಸ್ವಾಗತ. MFC ಅವರು ಯಾರು ಕಾಣ್ತಾ ಇಲ್ಲ, ಅಧ್ಯಕ್ಷರು ಬಹಳ ದಿನಗಳಿಂದ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ನಿಮ್ಮ ಕೆಲಸ ಕಾರ್ಯ ನನಗೆ ವರ್ಣಿಸಲಿಕ್ಕೆ ಆಗುವುದಿಲ್ಲ, ಆದರೂ ಸಭಾಪತಿಗಳ ಮುಂದೆ ಹೇಳಿಕೊಳ್ಳುವುದು ನನಗೆ ಹೆಮ್ಮೆ ಅನಿಸ್ತಾ ಇದ್ದೇನೆ. ನಿಮಗೆ ಮಗದೊಮ್ಮೆ ಸ್ವಾಗತ ಸರ್. ಕಿಂಗ್ಸ್ ಕಲ್ಲಾಪು ಇದರ ನೇತೃತ್ವ ವಹಿಸಿದ ಅಧ್ಯಕ್ಷರು, ಅವರಿಗೂ ಮತ್ತು ಸರ್ವ ಸದಸ್ಯರಿಗೂ ಸ್ವಾಗತ. ಜಾಲಿ ಫ್ರೆಂಡ್ಸ್ ಕಲ್ಲಾಪು ಇವರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಸ್ವಾಗತ. ಅದೇ ರೀತಿ ವಿವಿಧ ಶಾಲೆಗಳಿಂದ ಮುಖ್ಯ ಶಿಕ್ಷಕರು ಬಂದಿದ್ದೀರಿ, ವಿವಿಧ ಶಾಲೆಗಳಿಂದ ಸಹ ಶಿಕ್ಷಕರು ಬಂದಿದ್ದೀರಿ, ಪುಟಾಣಿ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲ ಕಳಿಸಿಕೊಟ್ಟಂತ ಮುಖ್ಯ ಶಿಕ್ಷಕರಿಗೆ, ನಮ್ಮ ಅನುದಾನಿತ ಸರ್ಕಾರಿ ಹಾಗೂ ಅನುದಾನ ರಹಿತ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಕಮಿಟಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅವರ ಅನುಪಸ್ಥಿತಿಯಲ್ಲಿಯೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ತಕ್ವಾ ಜುಮ್ಮಾ ಮಸೀದಿಯ ಕಲ್ಲಾಪು, ಮಜೀದ್ ಅಲಂ ಕಲ್ಲಾಪು, ಬಿಯಾ ಮಿತ್ರ ಮಂಡಳಿ ಇವರಿಗೂ ಹಾಗೂ ಊರಿನ ಮಹಾಜನತೆ ಯಾರನ್ನೂ ಬಿಡದೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಪೆರ್ಮನೂರು ಕ್ಲಸ್ಟರ್ನ CRP ಆದ ಗೀತಾ ಆದ ನಾನು ನಿಮ್ಮನ್ನೆಲ್ಲರನ್ನು ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಯಾರನ್ನಾದರೂ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ತಮ್ಮನ್ನ ಎಲ್ಲರನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ಸ್ವಾಗತವನ್ನು ಕೋರಿದ್ದೇವೆ. ಥ್ಯಾಂಕ್ ಯು. ಅಮ್ಲಮುಗರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಸುಬೋಧ್ ಶೆಟ್ಟಿ ಅವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತ ಮೇಡಮ್ ಹಾಗೂ ಬಹಳ ಕೆಲವೇ ಶಿಕ್ಷಕರು ಈ ಶಾಲೆಯಲ್ಲಿ ಇರುವುದು 3 ಜನ, ಆದರೂ ಇಷ್ಟೊಂದು ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಮೇಡಮ್, ಎಲ್ಲರ ಪರವಾಗಿ ನಿಮಗೆ ಹೂಗೊಟ್ಟು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಎಲ್ಲ ಶಿಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಇಕ್ಬಾಲ್ ರವರು ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪ್ರತಿಭಾ ಕಾರಂಜಿ ನಡಿಬೇಕಾದ್ರೆ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತವರು ಅನೇಕ ಮಂದಿ ಇದ್ದಾರೆ. ಅವರೆಲ್ಲ
ವಿದ್ಯಾರ್ಥಿಗಳು ಕೆಳಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್, ವಿದ್ಯಾರ್ಥಿಗಳು. ಮೂಡಾಯ್ದ ಗಟ್ಟದ ಸಾಲ ಪಡ್ಡಾಯ್ಡ ಕನ್ನೆತ್ತಿ ಕೋಡಿಂದು ದಡಿಬೊಟ್ಟೊಂದು ವರ್ಪಿನ ಅರಬಿ ಕಡಲದ ಅಬ್ಬರದ ತೆರೆಕುಲಿನ ಸಾಲ್ ಮೂಡಾಯಿ ಪಡ್ಡಾಯಿ ತೆನ್ಕಾಯಿ ಬಡಕಾಯಿದ ಮಾತ ಧರ್ಮದ ನೆಲೆಯೂರಿನ ಶಕ್ತಿಲೆನ ನಡುಟು ಪಚ್ಚೆ ಸಿರಿತ ಪಂಚವರ್ಣದ ಪುಂಚೋಲಿನ ಮಣ್ಣದ ಕಮ್ಮೆನದ ಮಣ್ಣು ಎನ್ನ ತುಳುವಪ್ಪಿನ ಮಣ್ಣು. ಈ ಮಣ್ಣಡು ಉದಿತಿನ ನಂಚಿನ ಸಂಸ್ಕೃತಿ ಸರ್ವ ಜಾತಿ ಧರ್ಮಲಿನ ಒಂಜೇ ತೇರಡು ಒಯ್ಪಿನ ತಿರುಳು ಅವು ತುಳುವಪ್ಪಿನ ಪೊರ್ಲು. ವೀರರಾಣಿ ಅಬ್ಬಕ್ಕ ಮೆರೆಯಿನ ನಾಡು ಸಾರ ಅಬುಬಕರ್ ಇದಿನ ಪೇರು ಅಮೃತ ಸೋಮೇಶ್ವರ ಇಂಚಿತ್ತಿನ ಮಸ್ತ್ ಜನಕುಲು ಸಾಹಿತ್ಯ ಪುರುಪುನು ಸಂದಾಯಿನ ಬೂಡು. ಈ ಬೂಡುಡು ಅರಳೊಂದುಂಡು ತೂಲೆ ನಮ್ಮ ಜೋಕುಲೆನ ಪೊರ್ಲುದ ಪೊಲಿಕೆದ ಪ್ರತಿಭಾ ಕಾರಂಜದ ಲೇಸದ ಕಜ್ಜಗು ಪಜ್ಜಿದಿ ಒಂದುಲ್ಲೆರು ತೂಲೆ. ಈ ಪೊರ್ತುಡು ರಡ್ಡ್ ಕೈಟದು ಮಲ್ಲ ತಾಟಿದ ಬೊಟ್ಟಾಟಿಕೆನ್ನು ಅಕುಲೆಗು ಕೊರಡು ಪಂದು ಕೇನೊಂದುಲ್ಲಿ. ಅರಳಾಯಿನ ಸನ್ಮಾನ್ಯ ಯೂಟಿಕಾದ ಸರ್ ಉಡಲ್ದುಂಜಿನ ಸೊಲ್ಮೆನನ್ನು ಸಂದಾಯಿತ ಮಲ್ತೊಂದು ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ಗೀತಾ ಮೇಡಮ್ ಅವರ ಬಗ್ಗೆ ಎರಡು ಮಾತು ಹೇಳಲು ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅವರ ಪರಿಚಯ ನಮಗೆ ಎಲ್ಲರಿಗೂ ಇದೆ. ಬಹಳ ಕ್ರಿಯಾಶೀಲವಾದ ಜನಪ್ರತಿನಿಧಿಗಳು ಅವರು, ಹಾಗೂ ಎಲ್ಲರ ಕೈಗೆ ಎಟಕುವಂತ ಬಹಳ ಆತ್ಮೀಯರು ನಮ್ಮ ಸಭಾಪತಿಗಳು. ಇಷ್ಟು ದೊಡ್ಡ ಒಂದು ಹುದ್ದೆಯಲ್ಲಿದ್ದರೂ ಮಕ್ಕಳ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಸ್ಪಂದಿಸುವವರಾಗಿದ್ದಾರೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮವು ಇಷ್ಟು ಯಶಸ್ವಿ ಆಗಬೇಕಾದ್ರೆ ಅದರ ರೂವಾರಿಗಳು ಅವರೇ ಆಗಿದ್ದಾರೆ. ಮಾತ್ರವಲ್ಲದೆ ಇವರಿಗೆ ಇಂಥ ಒಬ್ಬ ಧೀಮಂತ ನಾಯಕರನ್ನು ನಾವು ಪೆರ್ಮನೂರು ಕ್ಲಸ್ಟರ್ ಪರವಾಗಿ ಹಾಗೂ ಕಲ್ಲಾಪು ಪಟ್ಲ ಶಾಲೆಯ ಪರವಾಗಿ ಈ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ ಸರ್. ಸಾಲಿಂ ಪಟ್ಲರ್ ಅವರು ಇವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ KPS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು ಪ್ರಸ್ತುತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಡುಪಿಯಲ್ಲಿ ಸಹಾಯಕ ಅಭಿಯಂತರಾಗಿ ವಿದ್ಯಾರ್ಥಿ ಎಂದು ಹೇಳಲು ನಮಗೆ ಅತ್ಯಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಬೇಗನೆ ಬಂದು ಸಹಕರಿಸಿದ ಮಂಗಳೂರಿನ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿರುವ DCP ದಿನೇಶ್ ಕುಮಾರ್ ಅವರು ತಮ್ಮ ಒಂದೆರಡು ಶುಭಾಶಯವನ್ನು ಹೇಳಲಿಕ್ಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರ ನೆಚ್ಚಿನ ವಿಧಾನಸಭಾ ಸಭಾಧ್ಯಕ್ಷರಾದ ಸಭಾಪತಿಗಳಾದ ಸನ್ಮಾನ್ಯ ಯೂಟಿಕಾದರ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಸುಂದರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶಿಕ್ಷಣ ಇಲಾಖೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶಾಲಾ ಅಧ್ಯಾಪಕ ವೃಂದದವರೇ, ಎಲ್ಲ ಶಿಕ್ಷಕರೇ, ಎಲ್ಲ ಆತ್ಮೀಯ ಬಂಧು ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಪುಟಾಣಿ ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಬಹಳ ಖುಷಿ ಆಗ್ತಾ ಇದೆ. ಅದು ವಿಶೇಷವಾಗಿ ನಮ್ಮ ಸಭಾಪತಿಗಳ ಸಮಕ್ಷಮದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಈ ಊರಿನ ಜನರು
ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯವನ್ನು ಮಾಡ್ತಾ ಇರುವಂಥದ್ದು, ಈ ಸಭೆಯಲ್ಲಿ ಸೇರಿರುವಂಥದ್ದು ಬಹಳ ಖುಷಿ ಕೊಡುವಂತಹ ವಿಚಾರ. ಒಂದು ವಿಚಾರ ಎಲ್ಲ ಕಡೆಯಲ್ಲಿ ನಾವು ಕೇಳುವಂಥದ್ದು, ಒಂದು ಪ್ರೈವೇಟ್ ಸ್ಕೂಲಿಗೆ ನಾವು ಮಕ್ಕಳನ್ನು ಸೇರಿಸಿದ್ರೆ ಮಕ್ಕಳು ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಒಂದು ಪ್ರತಿಭೆ, ಎಲ್ಲ ರೀತಿಯಾದಂತಹ ಸರ್ವತೋಮುಖ ಒಂದು ಅಭಿವೃದ್ಧಿಯನ್ನು ಹೊಂದ್ತಾರೆ ಅಂತನ್ನುವಂಥದ್ದು. ಬಟ್ ಖಂಡಿತವಾಗಿ ಅದು ತಪ್ಪು. ಈ ಒಂದು ಗವರ್ಮೆಂಟ್ ಶಾಲೆಗಳಲ್ಲಿ ಏನು ವಿದ್ಯಾರ್ಥಿಗಳ ಒಂದು ಪ್ರತಿಭೆ ಏನಿರುತ್ತೆ ಅದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಬಹಳ ಖುಷಿ ಕೊಡುವಂಥದ್ದು. ಸೊ ಈ ಒಂದು ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ಇದು ಸಾಧ್ಯ. ಏಕೆಂದರೆ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲವೂ ಮಾರ್ಕ್ಸ್, ಬರೀ ಮಾರ್ಕ್ ತೆಗೆಯುವಂಥದ್ದು, 90% ತೆಗಿಬೇಕು, 100% ತೆಗಿಬೇಕು ಅಂತನ್ನುವಂಥದ್ದು. ಬಟ್ ಆದರೆ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಬಹುಶಃ ಅಲ್ಲಿನ ಅಧ್ಯಾಪಕ ವೃಂದದವರು ಹಿಂದೆಟ್ಟು ಹಾಕ್ತಾ ಇದ್ದಾರೆ, ಬರೀ ಓದಬೇಕು ಅಂತನ್ನುವಂಥದ್ದು. ಬಟ್ ಆದರೆ ಈ ರೀತಿಯಾದಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಓದಿದರೆ ಖಂಡಿತವಾಗಿ ಅವರು ಜೀವನದಲ್ಲಿ ಅಗತ್ಯ ಇರುವಂತಹ ಒಂದು ಸಾಮಾನ್ಯ ಜ್ಞಾನ, ಎಲ್ರಿಗೂ ಗೊತ್ತಿರುವ ಹಾಗೆ ಜೀವನ ಅಂತನ್ನುವಂಥದ್ದು ಒಂದು ಸುಖದ ಸುಪ್ಪತ್ತಿಗೆ ಎಲ್ಲ ಕಷ್ಟ ಬರುವಂತಹ ಸಂದರ್ಭಗಳಿರುತ್ತೆ. ಆ ಕಷ್ಟವನ್ನು ಯಾವ ರೀತಿ ಎದುರಿಸಬೇಕು ಅಂತನ್ನುವಂಥದ್ದನ್ನು ಕಲಿಯುವಂಥದ್ದು ಬಹುಶಃ ಎಲ್ಲ ಇಂತಹ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ. ಸೊ ಹಾಗಾಗಿ ಇಲ್ಲಿನ ಬಹುಶಃ ಎಲ್ರಿಗೂ ಗೊತ್ತಿರುವ ಹಾಗೆ ಪೋಷಕರು ತಮ್ಮ ಮಕ್ಕಳ ಒಂದು ಬೆಳವಣಿಗೆ ಏನುಂಟು ಅದನ್ನು ಅವರ ದೈನಂದಿನ ಜಂಜಾಟದಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಧ್ಯಾಪಕ ವೃಂದದವರು ನೀವು ಯಾರಿದ್ದೀರಿ, ನಿಮ್ಮ ಮೇಲೆ ಒಂದು ಗುರುತರವಾದಂತಹ ಒಂದು ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನೀವು ಮಕ್ಕಳಲ್ಲಿರುವಂತಹ ಎಲ್ಲ ಪ್ರತಿಭೆಯನ್ನು ಗುರುತಿಸಿ ಅವರು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ನನ್ನ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರಾಷ್ಟ್ರ ಮಟ್ಟದ ಪ್ರತಿಭಾ ಕಾರಂಜಿಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಮಂಗಳೂರು ನಗರದ DCP ಆಗಿರುವಂತಹ ದಿನೇಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಅತ್ಯಂತ ಗೌರವಿತರು ಪಟ್ಲ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಂತ ಮೊಹಮ್ಮದ್ ಅಕ್ಕನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಕೌನ್ಸಿಲರ್ ಸನ್ಮಿತ್ರರಾದಂಥ ಬಾಸಿಲ್ ಡಿಸೋಜರ್ ಅವರೇ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನ ವಿಷಯ ಕೊಟ್ಟಂತಹ ಅಲೆಕೋಟೆ ಶಾಲಾ ವಿದ್ಯಾರ್ಥಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ KMK ಮಂಜನಾಡಿರವರೇ, ನಮ್ಮ ಸನ್ಮಿತ್ರರಾಗಿರುವಂತಹ ಬಹುಶಃ ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮ ಆತ್ಮೀಯರಂಥ ಮುನ್ನೀರ್ ಅವರೇ, ಅದೇ ರೀತಿ ಸಲೀಂ ರವರೇ, ಈ ಶ್ರೀ ಕ್ಷೇತ್ರದ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಉಸ್ಮಾನ್ ಕಲ್ಲಾಪುರ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮ ಅಮ್ಲು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಇಕ್ಬಾಲ್ ಅಮಲ್ಮುಗರ್ ಅವರೇ, ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಡ್ತಂತಹ ಯುವ ಉದ್ಯಮಿಯಾಗಿದ್ದ ಮನ್ಸೂರ್ ಅವರೇ, ಪೌಲ್ ಡಿಸೋಜ್ ಅವರೇ, ಅದೇ ರೀತಿ ಸುಭದ್ರ ಅವರೇ, ನಮ್ಮ ಕ್ಲಸ್ಟರ್ ಅಧಿಕಾರಿಯಾಗಿರುವಂತಹ ಸುಷ್ಮಾರವರೇ, CRP ಆಗಿರುವಂಥ ಗೀತಾರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಸನ್ಮಿತರಂಥ ಸುನಿಲ್ ಡಿಸೋಜ್ ಅವರೇ, ಹಮೀದಾ ಖಾನ್ ಅವರೇ, ಬಹುಶಃ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಇಸ್ಮಾಯಿಲ್ ಅಕ್ಕನ್ ಅವರೇ ಮತ್ತು ಅದು ಇಪ್ಪತ್ತು ಜನರು ಇಸ್ಮಾಯಿಲ್ ಅಕ್ಕನ್ ಅವರೇ, ಇವರವರೇ, ಹಮೀದಾ ಖಾನ್ ಅವರೇ, ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ನೇತೃತ್ವ ಕೊಟ್ಟಂತಹ ಮತ್ತು ಪ್ರಮುಖ ಕಾರಣಕರ್ತರಾಗಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕಿ ಆಗಿರುವಂತಹ ಗೌರವಿತರಾಗಿರುವಂತಹ ಶ್ರೀಮತಿ ಸುಜಾತಾ ಟೀಚರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಅದೇ ರೀತಿ ಈ ಒಂದು ಕಾರ್ಯಕ್ಕೆ ವಿಶ್ವಾಸಿಯಾಗಲಿಕ್ಕೆ ಸಹಕಾರ ಎಲ್ಲ ನಮ್ಮ ಶಿಕ್ಷಕ ವರ್ಗದವರೇ, ಈ ಶಿಕ್ಷಕ ವರ್ಗದಕ್ಕೆ ತಮ್ಮ ಸಂಪೂರ್ಣವಾಗಿ ಸಹಕರಿಸಿದಂಥ ಶಂಶೀರ್ ಅವರೇ, ಅದು ನಮ್ಮ ತೋಯ್ ಅವರೇ, ಸುಲೇಮಾನ್ ಅವರೇ, ಸಾದಿಕ್ ರವರೇ, ಅದೇ ರೀತಿ ನಮ್ಮ ಸದ್ದಾಮ್ರವರೇ, ಇನ್ನಿತರ ಎಲ್ಲ ನಮ್ಮ ಈ ಸಮಿತಿಯ ವಿವಿಧ ಸಂಘ ಕ್ಲಬ್ಗಳಿದೆ. ಅದು ಬಹುಶಃ ಇವತ್ತು ಕಿಂಗ್ಸ್ ಕ್ಲಬ್ ಇರಲಿ, ಜಾಲಿ ಫ್ರೆಂಡ್ಸ್ ಕ್ಲಬ್ ಇರಲಿ, MFC ಕ್ಲಬ್ ಇರಲಿ, ಇವರೆಲ್ಲ ಅಧ್ಯಕ್ಷ ಮತ್ತು ಸದಸ್ಯರುಗಳೇ, ಈ ಊರಿನ ಇನ್ನಿತರ ಗಣ್ಯ ಅತಿಥಿಗಳೇ, ಮುಂದಿರುವ ಸೋದರೇ, ವಿವಿಧ ಕಾಲೇಜ್ ಬಂದಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಶಿಕ್ಷಕ ವರ್ಗದವರೇ, ಪೋಷಕರು, ದೀರ್ಘವಾಗಿ
ವಿಸ್ತಾರವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು, ನಾನು ಬಹುಶಃ ಕಲ್ಲಾಪು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದವರನ್ನು, ಈ ಊರನ್ನು ನಾನು ಅಭಿನಂದಿಸ್ತೇನೆ. ಶಿಕ್ಷಣ ಇಲಾಖೆ ಒಂದು ಹಂತ ಮಟ್ಟದ ಸ್ಪರ್ಧೆಯನ್ನು ಕೊಟ್ಟಾಗ ಅದನ್ನು ಧೈರ್ಯವಾಗಿ ಸ್ವೀಕರಿಸಿಕೊಂಡು ಇದನ್ನು ಅತ್ಯುತ್ತಮವಾಗಿ ಏರ್ಪಡಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಮಾತ್ರ ಅಲ್ಲ, ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮಕ್ಕಳಿಗೆ ಉತ್ತಮವಾದ ವ್ಯವಸ್ಥೆ ಮಾಡಿ ಅದನ್ನು ಜಾರಿಗೆ ತರತೆಯನ್ನು ಒಪ್ಪಿಕೊಂಡು ಅದನ್ನು ಬಹುಶಃ ಅತ್ಯಂತ ಯಶಸ್ವಿಯಾಗಿ ತಾವಿತ್ತು ಪೂರ್ಣಗೊಳಿಸಿದ್ದೀರಿ. ಇವತ್ತಿನ ಕಲ್ಲಾಪಿನ ಈ ಕ್ಲಸ್ಟರ್ನ ಒಂದು ಅತ್ಯುತ್ತಮವಾದ ಮತ್ತು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬೇರೆ ಬೇರೆ ಶಾಲೆಯಿಂದ ಬಂದಂಥ ಎಲ್ಲ ಶಿಕ್ಷಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕಲ್ಲಾಪಿನ ಬಗ್ಗೆ ಶಾಲೆ ಬೆಲೆಗೆ ಗೌರವ ತರುವ ಒಂದು ವಿಚಾರ ಬಂದಿದ್ರೆ ಅದು ಕಲ್ಲಾಪಿನ ಒಗ್ಗಟ್ಟು ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕಾರ್ಯಕ್ರಮ ಮುಖಾಂತರ ಇಡೀ ಕಲ್ಲಾಪಿನ ಗ್ರಾಮಕ್ಕೆ ದೊಡ್ಡ ಮೊತ್ತ ಹೆಸರು ಇವತ್ತು ಆಗಿದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ಜೊತೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸಾಜಿ ಫುಟ್ಬಾಲ್ ಆಟಗಾರರಿಗೆ ಬನ್ನಿ ಮರೆಯ ಎಲ್ಲ ಪರವಾಗಿ ನಾವು ಸ್ವಾಗತಿಸ್ತೇನೆ. ಯಾಕೆಂತ ಹೇಳಿದರೆ ಅವನು ಬೆಳಿಗ್ಗೆ 5:30 ಗಂಟೆಗೆ ಎದ್ದು ಮಕ್ಕಳನ್ನು ಕರ್ಕೊಂಡೋಗಿ ಎಲ್ಲ ಬಹಳಷ್ಟು ಫುಟ್ಬಾಲ್ ಏದಂತ ಅಪೇಕ್ಷೆ ಇಲ್ಲದೆ ಆ ಭಾರತಕ್ಕೆ ಮೈದಾನದಲ್ಲಿ 100ಕ್ಕಿಂತ ಅಧಿಕ ಮಕ್ಕಳಿಗೆ ಫುಟ್ಬಾಲ್ ಕಲಿಸೋದು. ಅವನು ಬಹಳ ಕಷ್ಟ ಇದ್ದರೂ ಕೂಡ ಅವನಿಗೆ ಕೊಟ್ಟ ಸಹ ಎಲ್ಲ ಮಕ್ಕಳಿಗೆ ಬೇಕೆ ಮಾಲ್ಟ್ ಜ್ಯೂಸ್ ಕೊಟ್ಟು ಬಹುಶಃ ಅವರನ್ನು ದೊಡ್ಡ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಿ ನಿರ್ಮಿಸಿದ ನಮ್ಮ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವ. ಆದ ಕಾರಣ ಒಂದು, ಈ ಊರು ನಾನು ಇವತ್ತು ಅಭಿನಂದಿಸುವುದು. ಎರಡನೇದು, ಈ ಒಂದು ಕ್ಲಸ್ಟರ್ ಮಟ್ಟದ ಸ್ಪರ್ಧೆಯನ್ನು ನಮಗೆ ಏರ್ಪಡಿಸಲಿಕ್ಕೆ ಆಗ್ತದೋ ಇಲ್ವಾ, ನಾವು ಮಾಡಲಿಕ್ಕೆ ಆಗದೆ ಮುಖ್ಯ ಟೀಚರ್ಗೆ, CRP ಅವರಿಗೆಲ್ಲ ಕನ್ಫ್ಯೂಷನ್ ಇತ್ತು, ನಾವು ಮಾಡಲಿಕ್ಕೆ ಆಗ್ತದೋ ಇಲ್ಲ ಇಲ್ವಾ ಅಂತೇಳಿ. ಒಂದು ವಾರ ಮುಂಚೆ ತನಕ ಕೂಡ ಬಹುಶಃ ಇದು ಮಾಡಲಿಕ್ಕೆ ಸಾಧ್ಯ ಎಂಬ ಟೆನ್ಷನಲ್ಲಿ ಇದ್ದರು. ನಾನು ಕೂಡ ವಿದೇಶದಲ್ಲಿದ್ದೆ. ನನಗೆ ಬಾಸೆಲ್ ಡಿಸೋಜರ್ ಅವರು ಇವರೆಲ್ಲ ಫೋನ್ ಮಾಡಿಕೊಂಡು ಭಾಳ ಟೆನ್ಷನ್ಲಿದ್ದಾರೆ, ಏನಂತೆ ಬಂದು ನೋಡು ಅಂತ ಹೇಳಿದೆ. ಬಹುಶಃ ಬಂದು ಇಲ್ಲಿ ಮೀಟಿಂಗ್ ಇವತ್ತು ನೋಡುವಾಗ ಎಲ್ಲ ಪ್ರದೇಶಕ್ಕಿಂತ ಅತ್ಯುತ್ತಮವಾಗಿ ತಮ್ಮ ಆ ಒಂದು ಕ್ಲಸ್ಟರ್ ಮಟ್ಟದ ಈ ಸ್ಪರ್ಧೆ ಏರ್ಪಾಡು ಮಾಡಿದೆ. ಯಾವುದು ನೀವತ್ತು ಸಾಧ್ಯವಿಲ್ಲ ಅಂತ ಎನಿಸಿದ್ದೀರಾ ಅದನ್ನು ಕಲ್ಲಾಪಿನ ಯುವಕರು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಈ ರೀತಿ ಈ ಯುವಕರು ಈ ಶಾಲೆಗೆ ಎಲ್ಲ ರೀತಿಯ ಸಹಕಾರಗಳು ಮಾಡೋರು ಹಮ್ಮಿಕೊಳ್ಬೇಕು. ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಈ ಊರಿನ ಯುವಕರ ಮೇಲೆ ವಿಶ್ವಾಸನಿಟ್ಟುಕೊಂಡು ಅವರನ್ನು ಆಗಿಂದಾಗಿ ಕರೆಸಿ ಚರ್ಚೆ ಮಾಡಿ ನಿಮ್ಮ ಈ ಶಾಲೆ ಅಭಿವೃದ್ಧಿಪಡಿಸಲಿಕ್ಕೆ ಏನೆಲ್ಲ ಬೇಕಾ ಆ ಎಲ್ಲ ರೀತಿಯ ಸಹ ಕೊಡಲಿಕ್ಕೆ ಬಹುಶಃ ಇವತ್ತು ಅದನ್ನು ತಗೊಳ್ಳಿಕ್ಕುವಂಥ ದೊಡ್ಡ ಮಟ್ಟದ ಶಕ್ತಿ ನಿಮಗೆಲ್ಲರಿಗೆ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಪ್ರದೇಶದಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು, ಆ ಪ್ರದೇಶ ಶಾಲಾ ಆಡಳಿತ ಸಮಿತಿಯವರು, ಶಿಕ್ಷಕರು, ಊರಿನವರು ಒಗ್ಗಟ್ಟಾದಾಗ ಅದು ಅತ್ಯುತ್ತಮವಾದ ಸರ್ಕಾರಿ ಶಾಲೆಗೆ ಪರಿವರ್ತನೆ ಆಗ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಬಹುಶಃ ಈ ಸಲದ ಅವಧಿಯಲ್ಲಿ ಬರೇ ಸ್ಕೂಲಿಗೆ ಮಾತ್ರ, ಅದು ಪ್ರಮುಖವಾಗಿ ಹೈಸ್ಕೂಲಿಗೆ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ 3 ಕೋಟಿ ರೂಪಾಯಿಯ ವಿಶೇಷ ಅನುದಾನವನ್ನು ಬರೇ ಶಾಲಾ ಕಟ್ಟಡಗಳಿಗೆ ಮಾತ್ರ ನಾನು ಇವತ್ತು ಮೀಸಲಿಟ್ಟಿದ್ದೇನೆ. ಬರೀ ಶಾಲೆಗೆ ಮಾತ್ರ. ಅದೆಲ್ಲ ಹೈಸ್ಕೂಲನ್ನು ಫಸ್ಟ್ ಪರ್ಫೆಕ್ಟ್ ಆಗಿ ಮಾಡಿಕೊಂಡು ಎಷ್ಟು ಕ್ಲಾಸ್ ರೂಮ್ ಬೇಕು ಅಷ್ಟು ಕ್ಲಾಸ್ ರೂಮ್ಗಳು ಕಂಪೌಂಡ್ ಒಳಗೂ ಫಸ್ಟ್ ಹೈಸ್ಕೂಲನ್ನು ಸರಿಪಡಿಸಿಕೊಂಡು ಮತ್ತೆ ನಾವು ಪ್ರೈಮರಿ ಶಾಲೆಗೆ ಬರುವಂಥ ವ್ಯವಸ್ಥೆ ನಾವು ಖಂಡಿತವಾಗಿ ಇವತ್ತು ಮುಂದಿನ ದಿನ ನಾನು ಇವತ್ತು ಮಾಡ್ತೇನೆ. ಆದ ಕಾರಣ ಯಾವುದೇ ಒಂದು ವಿಚಾರ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಈ ಒಂದು ಶಾಲೆಗೆ ನಾನು ಕಳೆದ ಸಲ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸಮಸ್ಯೆ ತೋರಿಸಿದಾಗ ತತ್ಕ್ಷಣ ಹೋಗಿ 2 ದಿವಸದಲ್ಲೇ ಅದಕ್ಕೆ 5 ಲಕ್ಷ ರೂಪಾಯಿಯ ವಿಶೇಷ ಅನುದಾನ ಕೂಡ ನಾನು ಬಿಡುಗಡೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾನು ನಿಮಗೆಲ್ಲ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಸರ್ಕಾರಿಯದ್ದು ಪ್ರತಿಭೆ ಸಾಯಿಲ್ ವಿದ್ಯಾರ್ಥಿ ಮುಖಂಡ ಸಾಯಿಲ್ ಇದ್ರೆ ಕೂತ್ಕೋಬೇಕು. ಆದ ಕಾರಣ ನಾನು ಯಾಕೆ ಮಾತು ಹೇಳ್ದಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಯಾಕೆ ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಲಾ ವಿದ್ಯಾರ್ಥಿನಿಯರು ದೊಡ್ಡವರಾದಾಗ ಅವರ ಶಿಕ್ಷಣ ಜೊತೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಕೂಡ ರೂಪಿಸಿಕೊಂಡು ಬರುವಂಥ ಅವ್ರಿಗೆ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಂತೇಳಿ ಈ ಪ್ರತಿಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ಸಣ್ಣದಿರುವಾಗ ನಮಗೆ ಸ್ಟೇಜಲ್ಲಿ ಬಂದು ನಿಲ್ಲಕ್ಕೆ ಎದುರು ಗಡಗಡ ಆಗುವಂಥ ಪರಿಸ್ಥಿತಿ ಇತ್ತು. ಆದರೆ ಅದು ಪ್ರತಿಭಾ ಕಾರಂಜಿಯಲ್ಲಿ ಈ ಟೀಚರ್ಗಳು ಅವರು ಸ್ವಂತ ಮಕ್ಕಳಿಗೆ ಕಲಿಸುವ ರೀತಿಯಲ್ಲಿ ಅತ್ಯಂತ ಪ್ರೀತಿಯಿಂದ ಉತ್ಸಾಹದಿಂದ ಧೈರ್ಯ ಕೊಟ್ಟು ಅವರನ್ನು ಕಲಿಸಿ ಸ್ಟೇಜಿಗೆ ಬಂದು ಅವ್ರು ನಮ್ಗಿಂತಲೂ ಕೂಡ ಚೆನ್ನಾಗಿ ಮಾತಾಡುವಂಥ ಒಂದು ಅವಕಾಶ ಮತ್ತು ವ್ಯಕ್ತಿತ್ವ ಬಂದರೆ ಅದು ಆ ಶಾಲೆಯ ಶಿಕ್ಷಕ ವರ್ಗದವರು ಕೊಟ್ಟಂಥ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಆ ಪ್ರತಿಭೆಯನ್ನು ತಮ್ಮ ಮಕ್ಕಳಿಗಿರುವಂಥ ವಿವಿಧವಾದ ಪ್ರತಿಭೆ, ಕೆಲವು ಮಕ್ಕಳು ಮಾತಿನಲ್ಲಿ ಚೆನ್ನಾಗಿರ್ಬೋದು, ಕೆಲವು ಮಕ್ಕಳು ಹಾಡಿನಲ್ಲಿ ಚೆನ್ನಾಗಿರ್ಬೋದು, ಪ್ರತಿ ಮಕ್ಕಳು ನೃತ್ಯದಲ್ಲಿ ಚೆನ್ನಾಗಿರ್ಬೋದು, ಒಂದು ಮಕ್ಕಳು ಭಾವಗಳಲ್ಲಿ ಚೆನ್ನಾಗಿರ್ಬೋದು. ಇದನ್ನೆಲ್ಲ ಯಾರ್ಯಾರು ಯಾವ್ಯಾವುದಲ್ಲಿ ಹುಷಾರಿದ್ರೆ ನೋಡಿಕೊಂಡು ಅವ್ರನ್ನ ಗುರುತಿಸಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ತಂದು ಮುಂದಿನ ದಿನಗಳಲ್ಲಿ ಅತ್ಯಂತ ಸತ್ಪ್ರಜೆಗೆ ತಗೊಂಡು ಹೋಗುವಂತಹ ದೊಡ್ಡ ಮಟ್ಟದ ಈ ಒಂದು ಪ್ರತಿಭಾ ಕಾರಂಜಿ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಲ್ಲಿರುವಂತೆಲ್ಲ ಮಕ್ಕಳು ಯಾರಿದ್ದೀರಾ, ಭವಿಷ್ಯದಿನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವ ಒಂದು ವಿಚಾರ ಪ್ರತಿಯೊಬ್ಬರಿಂದ ಆಗ್ಬೇಕಂತೇಳಿ ನಮ್ಮೆಲ್ಲರ ದೊಡ್ಡ ಮಟ್ಟದ ಕನಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಈಗಾಗಲೇ ನಮ್ಮ ಬೇರೆ ಎಲ್ಲ ಕೂಡ ಹೇಳಿದೆ, ನಾನು ಯಾವಾಗಲೂ ಕೂಡ ಹೇಳ್ತೇನೆ ನೋಡಿ, ಈ ದೇಶ ಬಲಿಷ್ಠವಾಗಬೇಕಾದ್ರೆ, ಈ ಊರು ಅಭಿವೃದ್ಧಿ ಸಮಾಜ ಬಲಿಷ್ಠವಾಗಬೇಕಾದ್ರೆ, ಸಮುದಾಯ ಬಲಿಷ್ಠವಾಗಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ನಮ್ಮ ಸಮಾಜ ಕೂಡ ಬಲಿಷ್ಠ ಆಗುವುದಿಲ್ಲ, ಈ ದೇಶ ಕೂಡ ಬಲಿಷ್ಠವಾಗುವುದಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋ ಮಂತ್ರಿಗಳು ಮತ್ತು ಪಾರ್ಲಿಮೆಂಟಲ್ಲಿ ಕೂಡುವ ಸಂಸದರು ಬಲಿಷ್ಠರಾದರೂ ಕೂಡ ನಮ್ಮ ಸಮಾಜ ಕೂಡ ಬಲಿಷ್ಠವಾಗುವುದಿಲ್ಲ, ನಮ್ಮ ದೇಶ ಕೂಡ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ನಮ್ಮ ಸಮಾಜ ಕೂಡ ಬಲಿಷ್ಠವಾಗುವುದಿಲ್ಲ, ನಮ್ಮ ದೇಶ ಕೂಡ ಬಲಿಷ್ಠವಾಗುವುದಿಲ್ಲ. ನಮ್ಮ ಸಮಾಜ ಮತ್ತು ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿಯನ್ನು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಮತ್ತು ಸಮಾಜ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಆದ ಪ್ರತಿಯೊಂದು ಮಗು ಕೂಡ ನಿಮ್ಮ ದೊಡ್ಡ ಮಟ್ಟದ ಕೊಡುಗೆ ಈ ದೇಶಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಹೆತ್ತವರು ತಮ್ಮ ಮಕ್ಕಳಿಗೆ ಸಂಪೂರ್ಣವಾದ ಕೊಟ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ನಮ್ಮ ಹೆತ್ತವರಿಗೆ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಯಾಕಂತ ಹೇಳಿದರೆ ನಾನು ಸರ್ಕಾರಿ ಶಾಲೆಗೆ ಎಲ್ಲಿ ಅದು ಹೋದಾಗ ನಾನು ಕೇಳ್ತೇನೆ, ಹೆತ್ತವರೆಲ್ಲ ಬೆಂಬಲ ಕೊಡ್ತಾರಂತೇಳಿ. ಆಗ ಟೀಚರ್ ಹೇಳ್ತಾರೆ, ಇಂಥ ಪ್ರತಿಭೋತ್ಸವ ಕಾರ್ಯಕ್ರಮಕ್ಕೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಇನ್ನಿತರ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೆತ್ತವರೆಲ್ಲ ಬಹಳ ಆಸಕ್ತಿಯಿಂದ ಬರ್ತಾರೆ. ಶೈಕ್ಷಣಿಕವಾಗಿ ಮಕ್ಕಳ ಬಗ್ಗೆ, ಅವನ ಮಾರ್ಕ್ ಕಾರ್ಡ್ನ ಬಗ್ಗೆ, ಅವನ ಅಟೆಂಡೆನ್ಸ್ ಬಗ್ಗೆ, ಅವನ ಸ್ವಭಾವದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಹೆತ್ತವರಿಗೆ ಆಸಕ್ತಿ ಸ್ವಲ್ಪ ಕಡಿಮೆ. ಬರೆದು ಕಳಿಸಿದ್ರು ಕೂಡ ಹೆತ್ತವರು ತಾಯಂದಿರು ಬರುವುದಿಲ್ಲ ಅಂತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ಗಳು ಶೈಕ್ಷಣಿಕವಾಗಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಅಕಾಡೆಮಿಕ್ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ತಾಯಂದಿರಿಗೆ ಒಂದು ನಿಮಿಷ ನಿಮಗೆ ಪುಡಿಸೋದಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ನಿಮಗೆ ಕರೆದಾಗ ನೀವು ಶಾಲೆಗೆ ಬರಲಿಕ್ಕೆ ಪುಡಿಸೋದಿಲ್ಲ, ಭಯಂಕರ ಬಿಸಿ ತಾಯಂದಿರು. ಇನ್ನೊಬ್ಬರು ಗೃಹ ಪ್ರವೇಶ ಮತ್ತು ಮದುವೆಗೆ ಕರೆದಾಗ 9 ಗಂಟೆಗೆ ರೆಡಿ, ಎಲ್ಲಿಂದ ಟೈಮ್ ಬರ್ತಂದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆ ಹೋಗಬಾರ್ದಂದ್ರೆ ಅಲ್ಲಿ ಕೂಡ ಹೋಗಬೇಕು. ಅದು ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದಿದ್ದರೆ ಪಕ್ಕದ ಮನೆಯವರು ಬಂದು ಯಾರು ಕೂಡ ಸಮಯ ಕೊಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದಿದ್ರೆ, ನನ್ನ ಮಗ ಮತ್ತು ಮಗಳು ದೊಡ್ಡ ಜನ ಆಗಬೇಕು, ನಾನು ವಯಸ್ಸಾದಾಗ ನನಗೆ ನೆಮ್ಮದಿಯ ಜೀವನ ಬರಬೇಕು, ನನ್ನ ಮಗಳೊಂದು ಹಂತಕ್ಕೆ ಮುಟ್ಟಬೇಕೆಂಬ ಕನಸನ್ನು ನೆನಸು ಮಾಡೋದಂದ್ರೆ ಹೇಗೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ತಾಯಂದಿರಿಗೆ, ಮನೆಯವರಿಗೆ, ಹೆತ್ತವರಿಗೆ ದೊಡ್ಡ ಶಿಕ್ಷಕ ವರ್ಗದಿಗೆ ಎಷ್ಟು ಜವಾಬ್ದಾರಿ ಇದೆ, ಅದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ಅದು ತಂದೆ ತಾಯಂದಿರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಾಲೆಯಿಂದ ವಿದ್ಯಾರ್ಥಿಗಳು ಬಂದಾಗ ಬ್ಯಾಗಲ್ಲಿ ಇಟ್ಟಾಗ ನೀವು ತಾಯಂದಿರು ಓಪನ್ ಮಾಡಿದ್ರೆ ಮಾತ್ರ ಮಕ್ಕಳು ಕೂಡ ಓಪನ್ ಮಾಡಿ ಕಲಿತಾರೆ. ಇಲ್ಲದ ಆಟ ಆಡ್ಲಿಕ್ಕೆ ಆಗ ಟೈಮ್ ಪಾಸ್ ಆಗ್ತದೆ. ನೀವು ಬುಕ್ ಓಪನ್ ಮಾಡದಿದ್ರೆ ಆ ಮಗು ಕೂಡ ಬುಕ್ ಓಪನ್ ಮಾಡೋದಿಲ್ಲ, ಮಾಡೋದಕ್ಕೆ ಅದೇ ರೀತಿ ಶಾಲೆಗೆ ಬರ್ತಾನೆ. ಶಾಲೆಗೆ ಬಂದಾಗ ಹೋಮ್ವರ್ಕ್ ಮಾಡಲ್ಲ, ಟೀಚರ್ ಬೈತಾರೆ. ಟೀಚರ್ ಬೈದಾಗ ಇವನು ಮಾನಸಿಕವಾಗಿ ಕೂಗುತ್ತಾನೆ, ಮತ್ತೆ ಮರು ದಿವಸ ಅವನು ಕ್ಲಾಸಿಗೆ ಹೋಗುದಿಲ್ಲ. ಈ ರೀತಿ ಅವನ ಇದ್ದಂಥ ಪ್ರತಿಭೆ ಕಡಿಮೆ ಅದಕ್ಕೆ ನೀವು ಯಾರು ಕೂಡ ಅವಕಾಶ ಮಾಡಿ ಕೊಡಬೇಡಿ. ನೀವು ತಾಯಂದಿರು ನೀವು ಯಾಕೆ ಬದುಕಿದ್ದೀರಿ ಅಂತ ಮನೆಯವರು ಕೇಳಿದರೆ, ಅದು ನಾನು ಸೀರೆ ತೆಗೊಳ್ಳಿಕ್ಕೆ ಬದುಕಿದ್ದೇನೆ, ಬಂಗಾರ ತೆಗೊಳ್ಳಿಕ್ಕೆ ಬದುಕಿದ್ದೇನೆ, ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ಅದು ನಾನು ಬಿರಿಯಾನಿ ಊಟ ಮಾಡಿಸ್ಲಿಕ್ಕೆ ಬದುಕಿದ ಕನಸು ಬೇಡ. ನಿಮ್ಮ ಮಗ ಮತ್ತು ಮಗಳನ್ನು ಒಂದು ಸ್ಥಾನಕ್ಕೆ ಮುಟ್ಟಿಸುವುದೇ ಅದು ನಿಮ್ಮ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದಿಲ್ಲದ ಕೂಡ ನಿಮ್ಮ ಮಕ್ಕಳ ದೊಡ್ಡ ಸ್ಥಾನಕ್ಕೆ ಅವಕಾಶ ಮಾಡಿ. ಅದಕ್ಕಾಗಿ ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಟನ್ನು ನೋಡುವಂಥ ಅಗತ್ಯ ಇಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಮನೆಯ ಮಾಡು ಸರಿ ಇದೆಯಾ, ಸರಿ ಇಲ್ವಾ, ನೀರು ಸೋರ್ತದ, ನಾನು ಬಾಡಿಗೆ ಮನೆಯಲ್ಲಿದ್ದೇನಾ, ಸ್ವಂತ ಮನೆಯಲ್ಲಿದ್ದೇನಾ, ಟೆರೆಸ್ ಮನೆಯಲ್ಲಿ ನೋಡಿ ಯಾವುದೇ ಕೂಡ ಅಗತ್ಯ ಇಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದ್ದ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತೆ. ನಿಮ್ಮ ಮನೆಯಲ್ಲಿರುವ ಮಕ್ಕಳ ಕಣ್ಣುಗಳು ಪ್ರಕಾಶಿಸುತ್ತಿದ್ದರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಮತ್ತು ಕುಟುಂಬ ಕೂಡ ಪ್ರಕಾಶಿಸುತ್ತಿದೆ. ನಿಮ್ಮ ಮನೆಯಲ್ಲಿರುವ ಮಕ್ಕಳ ಕಣ್ಣುಗಳು
ಡಿಮ್ ಆಗಿದ್ರೆ ಅದರ ಅರ್ಥ ನಿಮ್ಮ ಮನೆ ಕೂಡ ಭವಿಷ್ಯದಲ್ಲಿ ಡಿಮ್ ಆಗ್ತದೆ ಅಂತೇಳಿ. ಆದರೆ ನಿಮ್ಮ ಮಕ್ಕಳಿಗೆ ಯಾವುದೇ ವಿಚಾರದಲ್ಲಿ ಕೂಡ ನಿಮ್ಮ ಮಕ್ಕಳನ್ನು ಡಿಮ್ ಮಾಡಲಿಕ್ಕೆ ಬಿಡಬೇಡಿ. ಈ ರೀತಿಯ ಪ್ರತಿಭಾ ಕಾರಂಜಿ, ಶೈಕ್ಷಣಿಕ ಕಾರ್ಯಕ್ರಮಗಳು ಇನ್ನಿದೆ ಯಾವುದೆಲ್ಲ ಶಿಕ್ಷಕರು ಇವತ್ತು ಅವಕಾಶ ಕೊಡ್ತಾರ ಎಲ್ಲರಿಗೂ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೂಡ ಜವಾಬ್ದಾರಿ ಅದು ಹೆತ್ತವರು ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕೂಡ ಸಣ್ಣದಿರುವಾಗ ಎಲ್ಲ ರೀತಿಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂತ, ನಾನು ಚಾಂಪಿಯನ್ ಆಗಿರ್ಲಿಕ್ಕಿಲ್ಲ, ಆದರೆ ನಾನು ನನಗೆ ಶಾಲಾ ಕಾಲೇಜುಗಳಲ್ಲಿ ಸಿಕ್ಕಿದಂಥ ಎಲ್ಲ ಅವಕಾಶಗಳನ್ನು ಭಾಗವಹಿಸಿ ಅದನ್ನು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನಾನು ಅದರ ಸದಾವಕಾಶ ಪಡೆದುಕೊಂಡಿದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ನಾನು ನಿಮ್ಮಷ್ಟು ದೊಡ್ಡ ನಾನು ಸ್ಕೌಟ್ಸಲ್ಲಿ ಇದ್ದೆ, ದೊಡ್ಡವನದಾಗ NCCಗೆ ಹೋದೆ, ಅದರ ನಂತರ ಸೇವಾದಳಕ್ಕೆ ಹೋದರೆ ಎಲ್ಲ ಆಟದಲ್ಲಿ ಕೂಡ ನಾನು ದೊಡ್ಡ ಮಟ್ಟದ ಆಟಗಳಿಗೂ ಎಲ್ಲ ಆಟದಲ್ಲಿಗೂ ಸಕ್ರಿಯವಾಗಿ ನಾನು ಭಾಗವಹಿಸ್ತಿದ್ದೆ. ಆದ ಕಾರಣ ಈಗ ನಮಗೆ ಅದೇನು ಮಾಡಲಿಕ್ಕೆ ಆಗುದಿಲ್ಲ. ಈಗ ನಾನು ಹೋದ್ರೆ ಒಂತಲ್ಲ ಸರಿ ಅಂತ ಹೇಳ್ಬಹುದು. ಆಗ ಅದು ಮಕ್ಕಳ ಆಟಿಕೆಯಲ್ಲಿ ಆ ರೀತಿ ಆಗ್ತದೆ. ಆಗಿನ ಕಾಲಕ್ಕೆ ಆಗಿರುವಂಥ ವಿಚಾರ ಇವತ್ತು ಆಗಬೇಕು. ಅದು ನಿಮ್ಮ ಮಕ್ಕಳಿಗೆ ಸಂಪೂರ್ಣವಾದ ಕೊಡುವ ಜವಾಬ್ದಾರಿ ಅದು ಹೆತ್ತವರ ಮತ್ತು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಅತ್ಯಂತ ಪ್ರೀತಿ ವಿಶ್ವಾಸದ ಈ ಒಂದು ಶಾಲೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಎಲ್ಲರೂ ಕೂಡ ಇವತ್ತು ಬೇರೆ ಬೇರೆ ರೀತಿಯ ಆ ಒಂದು ತಾವು ಇವತ್ತು ಎಲ್ಲರೂ ಕೂಡ ಕೇಳಿದ್ದೀರಿ. ಬಹುಶಃ ಉಸ್ಮಾನ್ ಇಲ್ದಾನೆ, ತೋಯಿ ಅವರು ಇದ್ದಾರೆ, ಸುಲೈಮಾನ್ ಇಲ್ದಾನೆ, ಶಂಶೀರ್ ಅವರು ಇದ್ದಾರೆ, ಈ ಊರ ಸದ್ದಾಮ ಇವರೆಲ್ಲ ಬಹಳ ಆಸಕ್ತಿಯಿಂದ, ಮುನೀರ್ ಅವರ ಆಸಕ್ತಿಯಿಂದ ಬಹುಶಃ ಇದರ ಬಗ್ಗೆ ಕೇಳಿದಿರಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಯಾವ ರೀತಿಯ ಸಹಕಾರ ಬೇಕು ಆ ರೀತಿಯ ಮೂಲಭೂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೇನೆ. ನಾನು ನಿಮಗೆ ಹೇಳಿದಿಷ್ಟೇ, ನಿಮ್ಮ ಬಳಿ ಏನು ಸಮಸ್ಯೆ ಇದೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಈ ವಾಟ್ಸಪ್ನೆಲ್ಲ ಹಾಕಿ ಏನು ಕೂಡ ಹಾಕ್ಲಿಕ್ಕೆ ಹೋಗೋದಂಥ ವಿಚಾರ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನಡೆಸ್ತೇನೆ. ವಾಟ್ಸಪ್ನಿ ನೀವೇ ಮುಗಿಯುವುದಲ್ಲದೆ ಇನ್ನೊಬ್ಬನನ್ನು ಯಾರಿಂದಲೂ ವಾಟ್ಸಪ್ಪಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾನು ಬಹಳಷ್ಟು ಈ ವಾಟ್ಸಪ್ ವೀರರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿದೆ ಏನಾಗ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ನಾವೆಲ್ಲವೂ ಕೂಡ ಒಂದು ಹಂತ ಈ ವಾಟ್ಸಪ್ ಮಧ್ಯದ ಒಂದು ಹಂತ ಕ್ರಾಸ್ ಆಗಿ ನಾವು ಮೇಲೆ ಹೋಗಿದ್ದೇವೆ. ಇದೆಲ್ಲ ಕೂಡ ನಮ್ಮ ಕಾಲಿನ ಕೆಳಗಿಂದ ಹೋಗುವಂಥ ಮೆಸೇಜ್ಗಳಲ್ಲದೆ ನಮ್ಮ ತಲೆಗೆ ಮುಟ್ಟುವಂಥ ಮೆಸೇಜ್ಗಳು ಆಗುದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ದುವಾ ಮುಖಾಂತರ ಸಾಕರ ನಿಶ್ಚಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವ ಮುಖಾಂತರ ಒಂದು ಹಂತಕ್ಕೆ ನಾವು ಅತ್ಯಂತ ಸಣ್ಣ ವಯಸ್ಸಲ್ಲಿ ಮುಟ್ಟಿ ಆಗಿದೆ. ನಾನು ಈ ರಾಜ್ಯ ಶಾಸಕನಾಗಿ 4 ಇಲಾಖೆ, ಅದು ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ನಗರದ ಇಲಾಖೆ, ಹೌಸಿಂಗ್ ಇಲಾಖೆ, ಬೃಹತ್ ಇಲಾಖೆ ನಾನು ಸಚಿವನಾಗಿ, ಪ್ರತಿ ಸಿದ್ದರಾಮಯ್ಯ ನಾಯಕನಾದಾಗ ನಾನು ಉಪನಾಯಕನಾಗಿ, ಈಗ ಸಭಾಧ್ಯಕ್ಷ ಸ್ಥಾನವಾಗಿ ನಾವು ಒಂದು ಹಂತಕ್ಕೆ ನಾವು ಮುಟ್ಟಿ ಆಗಿದೆ. ಇನ್ನು ಎಲ್ಲ ಯಾವುದು ಕೂಡ ನಮಗೆ ಯಾಕೆಂತ ಹೇಳಿದ್ರೆ ನಮ್ಮ ಕಾಲ ಅಡಿಯಲ್ಲಿ ಹೋಗದೆ ಅದು ನಮ್ಮ ಮೇಲಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನೇನಾದ್ರೂ ಕೆಳಗೆ ಹೋಗ್ಬೇಕಾದ್ರೆ ಅದು ನನ್ನ ತಪ್ಪಿನಿಂದ ಅಲ್ಲದೆ ಅದು ಇನ್ನೊಬ್ಬನ ನನ್ನ ಕೆಳಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಿಮ್ಗೆ ಏನು ಬೇಕು ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಅವಕಾಶ ಪಡೆದು ಅದು ಸದ್ಮನ ವ್ಯವಸ್ಥೆ ಅಂತಾವೆಲ್ಲ ಇವತ್ತು ಮಾಡಬೇಕು. ನಾ ಈ ಊರವ್ರಿಗೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಊರವ್ರ ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ಒಗ್ಗಟ್ಟಿಯೇ ನಮಗೆ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಎಲ್ಲ ಜಾತಿ ಎಲ್ಲ ಮತದವರು ಇವತ್ತು ಒಗ್ಗಟ್ಟಾಗಿರುವಂತ ಆಗಬೇಕು. ಒಂದೊಂದು ಕೆಲವು ಕಡಿಮೆ ಇರ್ತಾರೆ, ಕೆಲವು ಜಾಸ್ತಿ ಆಗಲಿ ಎಲ್ಲರೂ ಕೂಡ ಜೊತೆಯಲ್ಲಿ ಬಾಳುವಂತ ವಾತಾವರಣ ಮಾಡೋ ಜವಾಬ್ದಾರಿ ಯುವ ಜನಾಂಗ ಹಿರಿಯರ ಮತ್ತು ಬಹಳಷ್ಟು ಹಿರಿಯರಿದ್ದಾರೆ ವೇದಿಕೆಯಲ್ಲಿ. ಅವರ ಇಸ್ಮಾಯಿಲ್ ಹಾಕೋರು ಇದ್ದಾರೆ ಮತ್ತು ಇವರೆಲ್ಲ ಅನುಭವ ಪಡೆದುಕೊಂಡು ಯುವ ಜನಾಂಗ ಮುಂದೆ ಹೋಗಬೇಕು. ಈ ಊರವರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು 2000ರಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬೈಕ್ ಬ್ರೇಕ್ ಹಾಕಿದರೆ ಇಲ್ಲಿ ಬಂದು ನಿಲ್ತಾ ಇತ್ತು ಜಾರಿಕೊಂಡು, ಇಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಷ್ಟಿಷ್ಟು ಕಾಲಗಳು ಮಣ್ಣಾಗುವಂತ ಪರಿಸ್ಥಿತಿ. ನಿಮ್ಗೆಲ್ಲ ಟೀಚರ್ ಇಲ್ಲಿ ಹಿರಿಯ ಟೀಚರ್ ಅಭಿನಂದಿಸಬೇಕು. ಯಾಕೆಂತ ಹೇಳಿದ್ರೆ ಆ ಪರಿಸ್ಥಿತಿ ಅವತ್ತಿತ್ತು. ಇವತ್ತು ಕಲ್ಲಾಪಿನಲ್ಲಿ ಯಾರು ಜಾಗ ಕೇಳಿದ್ರು ಕೂಡ ಜಾಗ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಅಷ್ಟು ಅಭಿವೃದ್ಧಿ ಆಗ್ತಾ ಇವತ್ತು ಬರುವಂತ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅವತ್ತಿಲ್ಲಿ ಶಾಲೆ ಪ್ರಾರಂಭ ಮಾಡಿದೆ. ಯಾವ ಟೈಮಿನಲ್ಲಿ ಇಲ್ಲಿ ಮಳೆಗಾಲದಲ್ಲಿ ಮಕ್ಕಳಿಗೆ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ. ಆದ್ರೆ ಈ ಊರ ಪರಿಸರದವರಿಗೆ ಶಿಕ್ಷಣಕ್ಕೆ ಕೊರತೆ ಆಗಬಾರ್ದು ಅಂತ ಹೇಳಿಕೊಂಡು ಅವತ್ತಿನ ಕಾಲದಲ್ಲಿ ಬಹುಶಃ ನನ್ನ ತಂದೆ ಶಾಸಕರಲ್ಲಿಗೆ ಶಾಲೆ ಬಿಡುಗಡೆ ಮಾಡಿದ್ರು. ಉಳ್ಳಾಲ ದರ್ಗಾ ಸಮಿತಿಯ ಅಧ್ಯಕ್ಷರು ಅದಕ್ಕೆ ಬಹುಶಃ ಇವತ್ತು ಸಹಕಾರ ಕೊಟ್ಟರು ಬಿಲ್ಡಿಂಗ್ ಕಟ್ಟಲಿಕ್ಕೆ. ಪ್ರಕಾಶ್ ಬೇಡಿ ಅವರು ಸಹಕಾರ ಕೊಡಿ. ಈ ಊರಿನ ಅವರು ನಮಗೆ ಯಾರು ಇರೋದು ಸಂಜೀವ್ ಭಂಡಾರಿ ಕುಟುಂಬದವರು ಜಾಗನ ಕೊಟ್ಟರು. ನೋಡಿ ಎಲ್ಲ ಜಾತಿ ಎಲ್ಲ ವರ್ಗದವ್ರು ಏನು ಸಹಕಾರ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈ ಊರ ಮಕ್ಕಳಿಗೆ ಭವಿಷ್ಯದ. ಸೊ ಇವರೆಲ್ಲ ಸೇರಿ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಮಕ್ಕಳಿಗೆಲ್ಲ, ಈ ಊರಿನ ಜನಸಾಮಾನ್ಯ ಮಕ್ಕಳಿಗೆ ಅವತ್ತಿನ ಕಾಲದ ಶಿಕ್ಷಣ ಸಿಗಬೇಕು ಉದ್ದೇಶದಿಂದ ಕೊಡುವಂಥ ವಿಚಾರ ಇವತ್ತು ಆಗಿದೆ ಅಂತ ನಾವು ಇವತ್ತು ಆಕ್ಟ್ ಮಾಡ್ತೇವೆ. ಅವತ್ತು ಬಂದಂಥ ಟೀಚರ್ಗಳು ದೋಣಿಯಲ್ಲಿ ಬಂದು, ಬಿಸಿಲಲ್ಲಿ ಬಂದು, ಕೆಸರಲ್ಲಿ ಬಂದು, ಇಲ್ಲಿ ಬಂದು ಪಾಠ ಮಾಡಿ ಒಂದು ಹಂತಕ್ಕೆ ನಿಲ್ಲಿಸಿಕೊಂಡು ಬಂದಿದ್ದಾರೆ. ಅದರ ಶ್ರಮವೇ ಇವತ್ತು ಸಾಯಿಲಿ ನೀವು ಸನ್ಮಾನ ಮಾಡಿದ್ದೆ. ಇದಕ್ಕೆ ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಸಾಲಿಮ್ ಎಂಬ ಯುವಕ ಈ ಶಾಲೆಯಲ್ಲಿ ಕಲಿತು ಇವತ್ತು ಕರ್ನಾಟಕ ರಾಜ್ಯದ KPSC ಎಕ್ಸಾಮ್ನಲ್ಲಿ ಪಾಸಾಗಿ ಸರ್ಕಾರದ ನೀರಾವರಿ ನಮ್ಮ ಕುಡಿಯುವ ನೀರು ಯೋಜನೆಯಲ್ಲಿ ಇವತ್ತು ಇಂಜಿನಿಯರ್ ಆಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದಾದರೆ ಬಹುಶಃ ಈ ಶಾಲೆಯ ಕೊಡುಗೆ ಏನಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಎಲ್ಲರಿಗೆ ನಾನು ಇವತ್ತು ಬಯಸ. ಅದಕ್ಕಾಗಿ ಯಾರು ಕೂಡ ಸಾಸಾರ ಭವನದಲ್ಲಿ ಸರಿ ಇಲ್ಲ ಮಕ್ಕಳಿಗೆ ಅದು ಏನು ಬೇಡ, ನೀವು ವಿಶ್ವಾಸ ಇಡಿ, ನಿಮ್ಮ ಮಕ್ಕಳನ್ನು ಕಲಿಸ್ಲಿಕ್ಕೆ ಆಗದಿದ್ದರೆ ಯಾರು ಬೇರೆ ಮಕ್ಕಳಿದ್ದಾರೆ ಅವರು ಚೆನ್ನಾಗಿ ಕಲಿಸ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕಾ ಆ ವ್ಯವಸ್ಥೆಯನ್ನು ಈ ಊರಿನ ಅನುಕೂಲಸ್ಥರು ಯಾರಿದ್ದಾರೆ ಅವರೆಲ್ಲ ಮಾಡಿ ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಹೇಗಾಗಲಿ ಎಲ್ಲ ತಾವೆಲ್ಲ ಒಗ್ಗಟ್ಟಿನಿಂದ ಹೋಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟು ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಎಲ್ಲ ಜಾತಿ ಎಲ್ಲ ವರ್ಗದವರು ನೀವು ಒಂದೇ ತಾಯಿ ಬಹಳ ಒಗ್ಗಟ್ಟಿಲ್ಲಿದೆ ಊರಲ್ಲಿ. ನನಗೆ ಅತ್ಯಂತ ಸಂತೋಷ. ಬೇರೆಲ್ಲೆಲ್ಲ ಸಣ್ಣ ವಿಚಾರ ಆಗಿದ್ರು ಕೂಡ ಈ ಕಲ್ಲಾಪಿನಲ್ಲಿ ಇಷ್ಟರವರೆಗೆ ಒಂದು ಚರ್ಚೆ ಒಂದು ಆಗಲಿಲ್ಲ. ಎಲ್ಲ ಜಾತಿ ಎಲ್ಲ ವರ್ಗ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಸಂಕೇತದ ಊರು ಇವತ್ತು ಆಗಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ದೀಪವನ್ನೇ ನನಗೆ ಉದಾಹರಣೆಗೆ ಕೊಡುವಂಥದ್ದು. ಅದು ಬೇರೆ ಬೇರೆ ಬತ್ತಿದ್ದಾಗ ಅದನ್ನು ಹೊತ್ತಿಸ್ತಿದ್ರೆ ಅದು ಗಾಳಿಗೆ ಬತ್ತಿ ಹೋಗ್ತಿತ್ತು. ಆ ಎಲ್ಲ ಬತ್ತಿಯನ್ನು ಒಟ್ಟು ಮಾಡಿ ಹೊತ್ತಿಸಿದಾಗ ಎಷ್ಟೇ ಗಾಳಿ ಬರಲಿ ಅದು ಅಷ್ಟೇ ಇವತ್ತು ಬೆಳಗುವಂತ. ಅದೇ ರೀತಿ ನಿಮ್ಮ ಸಮಾಜದಲ್ಲಿ ಬೇರೆ ಬೇರೆ ಇದ್ರೆ ಅದು ಏನು ಕೊಡ್ತಾಯಿದ್ದು ಅದು ನೀವೆಲ್ಲ ಒಗ್ಗಟ್ಟಾದಾಗ ಈ ಅಭಿವೃದ್ಧಿ ಯಾರನ್ನು ಕುಂಠಿತಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾನು ಈ ಪ್ರೀತಿ ವಿಶ್ವಾಸದ ಒಂದು ಮುಖಾಂತರ ಹೋಗುವಂಥ ಅವಕಾಶ ಆಗಲಿ. ಇವತ್ತು ಬಹುಶಃ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಒಬ್ಬ ಕ್ಷೇತ್ರ ಶಾಸಕನಾಗಿ, ಮಾಜಿ ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ ನನ್ನನ್ನು ಇವತ್ತು ಆಹ್ವಾನಿಸಿದ್ದೀರಿ. ಎಲ್ಲಕ್ಕಿಂತ ಜಾಸ್ತಿ ನನ್ನಲ್ಲಿ ಯಾಕೆ ಇವರು ಆಹ್ವಾನಿಸಿದಂತ ಹೇಳಿದರೆ ಈ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಶಿಕ್ಷಣ ಇಲಾಖೆಯವರು ಮತ್ತು ನಮ್ಮ ಈ ಊರಿನ ಯುವಕರು, ಹಿರಿಯರು ಯಾಕೆ ಆಹ್ವಾನಿಸಿದಂತ ಹೇಳಿದರೆ 30-40 ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಆ ಕಡೆಯಲ್ಲಿ ಕೂತ್ಕೊಂಡು ಬೇರೆಯವರ ಮಾತುಗಳನ್ನು ಭಾಷೆಗಳು ನನ್ನ ಶಾಲೆಯಲ್ಲಿ ನಾನು ಕೇಳ್ತಾ ಇದ್ದೆ. 40 ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಕೊನೆಯಲ್ಲಿ ಕೂತ್ಕೊಂಡು ಈ ರೀತಿ ಬೇರೆಯವರು ಭಾಷಣ ಮಾಡೋದನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳಲ್ಲಿ ಕಡೆಯಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಇದೆ. ಅದು UT ಖಾದರ್ ನೋಡಿ ನೀವು ಆಮದಿಸಿ ಸಂತೋಷ ಪಡೋದಲ್ಲ, ನೀವು ಕೂಡ ಆ ಸ್ಥಾನಕ್ಕೆ ಹೋಗಬೇಕು. ಅದು ನಾನು ಮಾತ್ರ, ನೀವು ಕೂಡ ಹೋಗ್ಬೇಕಂತೇಳಿ ನನ್ನೊಂದು ಪ್ರೇರಣೆಯಾಗಿ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಅತ್ಯುನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಛಲ ಮತ್ತು ಹಠವನ್ನು ಬಯಸಬೇಕು. ಛಲ ಮತ್ತು ಪ್ರೀತಿ ವಿಶ್ವಾಸ ಯಾಕೆಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ. ಒಂದು ನಾನು ನಿಮಗೆಲ್ಲ ವಿದ್ಯಾರ್ಥಿ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕು ನಮಗೆ ಹೇಳಬೇಕಂತ ಇಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡೋದಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇಂದಿನ ಕಾಲದಲ್ಲಿ ನಡೀತಾ ಇದೆ ಶಿಕ್ಷಣ ಇಲ್ಲದಿದ್ದು ಯಾರಿಗೂ ಕೂಡ ಶಿಕ್ಷಣ ಕಡಿಮೆ. ಈಗಿನ ಕಾಲ ನಡೀತಾ ಇದೆ ಯಾಕೆ 50%ಗೆ ಮಾತ್ರ ಶಿಕ್ಷಣ ಇರುವುದು. ನೀವು ದೊಡ್ಡವರಾದಾಗ ಅದು ನಡೆಯುವುದಿಲ್ಲ. ಆಗ 100ಕ್ಕೂ 100 ಶಿಕ್ಷಿತರಾಗಿದ್ದಾರೆ. ಆಗ ನೀವು ಶಿಕ್ಷಣ ಇಲ್ಲದಿದ್ದರೆ ನೀವು ಅತ್ಯಂತ ಕಡೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ವಿಶೇಷದ ಅಭಿನಂದನೆ, ಶುಭಾಶಯ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಿಕೊಂಡು ಈ ಒಂದು ಕಾರ್ಯ ಹಮ್ಮಿಕೊಂಡಂತಹ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವೃಂದದವರಿಗೂ, ಇದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ನಮ್ಮ ಯುವಕ ಮಿತ್ರರಿದ್ದೀರಿ, ನನ್ನ ಚುನಾವಣಾ ಸಂದರ್ಭದಲ್ಲಿ ಶಕ್ತಿ ಮೇಲೆ ದುಡಿದಂಥ ನನ್ನ ಎಲ್ಲ ಸನ್ಮಿತ್ರರಿದ್ದೀರಿ. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಇರಲಿ ನನ್ನ ಪರವಾಗಿ ನೀವು ಯಾರು ಹೋಗಿ ಈ ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಗ್ಯಾರಂಟಿ ಕೊಟ್ಟಿದ್ದೀರಾ, 100ಕ್ಕೂ 100 ಆ ಎಲ್ಲ ಕೆಲಸವನ್ನು ನಾವು ಅತಿ ಶೀಘ್ರ ನಾನು ಮಾಡಿ ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ತೇನೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಹಚ್ಚಿಸಿಕೊಂಡು ನಾನು ಊರ ಯುವಕರಿಗೆ ನಾನು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಮ್ಮ ಬೆಳಗಾಂನಲ್ಲಿ ಅಧಿವೇಶನ ಆಗುವಾಗ ಈ ಶಾಲೆಯ ವಿದ್ಯಾರ್ಥಿಗಳನ್ನು ಅಲ್ಲಿ ತಕೊಂಡು ಬರಲಿಕ್ಕೆ ಎಲ್ಲ ರೀತಿಯ ಬಸ್ಸಿನ ವ್ಯವಸ್ಥೆ, ಇನ್ನಿತರ ವ್ಯವಸ್ಥೆ ನೀವು ಮಾಡಿ ಶಾಲೆಯವರಿಗೆ ಕೊಡಬೇಕು. ಅಲ್ಲಿ ಮುಟ್ಟಿದ ನಂತರ ಏನು ಸಹಕಾರ ಬೇಕಾ ಎಲ್ಲ ವ್ಯವಸ್ಥೆ ನಾನು ಸಹಕಾರ ಮಾಡ್ದೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ, ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಈ ಊರವರ ನೀವೆಲ್ಲರ ಆಶೀರ್ವಾದ ನೀವು ಕೇಳಿಕೊಳ್ಳುತ್ತಾ ಸ್ವಾಗತ ಮಾಡುವಾಗ ಮೇಡಮ್ ಅವರು ಹೇಳಿದರು, ಅತ್ಯ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ರಾಜ್ಯ ಸಭಾಧ್ಯಕ್ಷ ಸುದ್ದು ಕೂತ್ಕೊಂಡು ಬಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನನಗೆ ಅದು ಸಂತೋಷ. ನಾನು ಸಭಾಧ್ಯಕ್ಷನಾಗಿದ್ದುಕೊಂಡು ನಾನು ದೇಶ ಮಟ್ಟದ ಪ್ರಧಾನಮಂತ್ರಿಗಳಲ್ಲಿ ಉಪರಾಷ್ಟ್ರಪತಿ ಇವರೆಲ್ಲ ಭೇಟಿಯಾಗಿ ನನಗೆ ಮಾತಾಡೋದೆಲ್ಲ ಅವ್ರ ಜೊತೆ ಕೂತ್ಕೊಂಡ ಅವಕಾಶ ನನಗೆ ಸಿಕ್ಕಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ದೊಡ್ಡ ಮಂತ್ರಿಗಳಿರಲಿ, ದೊಡ್ಡ ಅಧಿಕಾರಿಗಳಿರಲಿ, ದೊಡ್ಡ ನಮ್ಮ ಹಿರಿಯ ನಾಯಕರು ಎಲ್ಲರೂ ಕೂಡ ನನಗೆ
ಅವಕಾಶ ಆಗಿಂದಾಗೆ ಸಿಗ್ತದೆ. ಅದು ನನಗೆ ಅತ್ಯಂತ ಸಂತೋಷ ಮತ್ತು ಮನಸ್ಸಿಗೆ ಅತ್ಯಂತ ಉಲ್ಲಾಸ ಯಾವುದು ಅಂತ ಹೇಳಿದರೆ, ನನ್ನ ಕ್ಷೇತ್ರದ ಜನರ ಜೊತೆ ನಾನು ಬೆರೆತುಕೊಂಡು ಈ ರೀತಿ ಕಾರ್ಯಕ್ರಮವೇ ನನಗೆ ಅತ್ಯಂತ ಸಂತೋಷ ಕೊಡ್ತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮಗೆಲ್ಲ ಪ್ರೀತಿ ಶುಭ ಸಲ್ಲಿಸಿಕೊಂಡು ಮತ್ತೊಮ್ಮೆ ವೇದಿಕೆ ಮೇಲೆ ಇರುವವರಿಗೆ, ಈ ಮುಖ್ಯ ಶಿಕ್ಷಕ ವೃಂದದವರಿಗೆ, ಶಾಲಾ ಸಮಿತಿಯ ಅಧ್ಯಕ್ಷರಿಗೆ, ಈ 4 ಕ್ಲಬ್ಗೆ, ಈ ಊರಿನ ಸರ್ವ ಯುವಕರಿಗೆ, ಜನರಿಗೆ ಕೂಡ ನನ್ನ ವಿಶೇಷದ ಅಭಿನಂದನೆ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನುಡಿದಿದ್ದೀರಾ. ಈಗ ತಾವು ಸಭಾಪತಿಗಳಾಗಿದ್ದೀರಾ, ಶೀಘ್ರದಲ್ಲೇ ತಾವು ಮುಖ್ಯಮಂತ್ರಿಗಳು ಸಹ ಆಗ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿಯೂ ನಾವು ಮುಂದಿನ ಕಾರ್ಯಕ್ರಮಗಳಿಗೆ ತಮಗೆ ಆಹ್ವಾನಿಸುವವರಾಗಿದ್ದೇವೆ. ತುಂಬು ಹೃದಯದ ಧನ್ಯವಾದಗಳು ಸರ್. ಮಕ್ಕಳ ಪ್ರತಿಭೆಗೆ ತಾವೆಲ್ಲರೂ ಶ್ರಮ ವಹಿಸಬೇಕು ಅನ್ನುತ್ತಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಹಾಗೂ ಅಭಿನಂದನೆಯನ್ನು ತಿಳಿಸಿದ್ದೀರಾ ಸರ್. ತಮಗೆ ವಂದನೆಗಳು. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲು ಕಲ್ಲಾಪು ಜನತೆ, ಯುವ ಜನತೆ ಹಾಗೂ ವಿವಿಧ ಸಂಘ ಸಂಸ್ಥೆಯ ಯುವ ಜನತೆಗಳು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತಾವೆಲ್ಲರೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಅಭಿನಂದನೆಗಳು ಸರ್. ಇನ್ನೊಂದು ಸರ್, ಸಾಲಿಂ ಪಟ್ಲ ಇವರಿಗೆ ಕಲಿಸಿದ ಶಿಕ್ಷಕರು ಈಗಲೂ ಈ ಒಂದು ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎನ್ನುವುದನ್ನು ನೆನಪಿಸಲಿಕ್ಕೆ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ ಸರ್. ಶ್ರೀಯುತ ಶೇಖರ್ ಸರ್ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಶ್ರೀಮತಿ ಶಾಯಿಸ್ತಾ ಬೇಗಂ ಅವರು TGT ಶಿಕ್ಷಕರು, ಇವರು ಈ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಅಭಿನಂದನೆಗಳು ಹಾಗೂ ಗಟ್ಟಿಯಾಗಿ ಕೈ ಚಪ್ಪಾಳೆ ತೊಟ್ಟಿ ಅವರನ್ನು ಅಭಿನಂದಿಸೋಣ ಶಿಕ್ಷಕರನ್ನು. ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಷ್ಮಾ ಮೇಡಮ್ ಅವರು ಇಲಾಖಾ ವತಿಯಿಂದ ಒಂದೆರಡು ಹಿತವಚನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಆಗಮಿಸಿದಂತಹ ಊರ ವಿದ್ಯಾಭಿಮಾನಿಗಳೇ, ಒಂದು ಸಣ್ಣ ಕ್ಲಸ್ಟರ್ ಪ್ರತಿಭಾ ಕಾರಂಜಿಯನ್ನು ಯಾವ ಮಟ್ಟಕ್ಕೆ ಕೊಂಡೋಗಬಹುದು ಅಂತ ಹೇಳಲಿಕ್ಕೆ ಈ ಕಲ್ಲಾಪು ಪಟ್ಲ ವಲಯದ ಊರ ಜನರೇ ಸಾಕ್ಷಿಯಾಗಿದ್ದಾರೆ. ಮಾನ್ಯ ಸಭಾಪತಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬರಮಾಡಿಕೊಳ್ಳುವಂಥದ್ದು ಒಂದು ಸಾಮಾನ್ಯ ವಿಷಯವಲ್ಲ. ಅದನ್ನು ತಾವಿಂದು ಸಾಧಿಸಿ ತೋರಿಸಿದ್ದೀರಿ. ಅದೇ ರೀತಿ ಸಣ್ಣ ಕಾರ್ಯಕ್ರಮವಾದರೂ ಕೂಡ ನಮ್ಮ ಊರಿನ ಕಾರ್ಯಕ್ರಮ ಅಂತ ಹೇಳಿ ಸರ್ ಅವರು ಪ್ರೀತಿ ಇಟ್ಟು ಬಂದಿದ್ದಾರೆ. ಅದು ಈ ಊರ ಜನರ ಅಭಿಮಾನಕ್ಕೆ, ಶಾಲೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಗೆ ಸಾಕ್ಷಿಯಾಗಿದೆ ಸರ್. ತಮಗೆ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ತಮ್ಮ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಲಿಕ್ಕೆ ವಿದ್ಯಾರ್ಥಿಗಳು ಬಂದಿದ್ದೀರಾ. ಇಲ್ಲಿ ತಾವೆಲ್ಲರೂ ಕೂಡ ಗೆಲ್ಲಬೇಕೆನ್ನುವಂಥ ಹಂಬಲದಿಂದ ಬಂದಿದ್ದೀರಿ. ಆದರೆ ಇನ್ನೊಬ್ಬರನ್ನ ಸೋಲಿಸುವುದು ಸುಲಭ, ಮತ್ತೊಬ್ಬರ ಮನಸ್ಸನ್ನು ಗೆಲ್ಲುವುದು ಕಷ್ಟ. ಇವತ್ತಿನ ದಿನ ತಾವೆಲ್ಲರೂ ಕೂಡ ಸೋಲಿಸಬೇಕು ಅನ್ನುವಂಥ ಹಠಕ್ಕಿಂತ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಉತ್ತಮ ಪ್ರದರ್ಶನವನ್ನು ನೀಡಬೇಕು. ಸೋಲು ಗೆಲುವುಗಳಿಂದ ಪ್ರಭಾವವನ್ನು ಮಾಡಿಕೊಳ್ಳದೆ, ಮನಸ್ಸಿನ ಮೇಲೆ ಪರಿಣಾಮವನ್ನು ಆಗದ ರೀತಿಯಲ್ಲಿ ಬೇಸರ ಮಾಡಿಕೊಳ್ಳದೆ ಎಲ್ಲರೂ ಕೂಡ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿಕೊಂಡು ಸಂತೋಷದಿಂದ ತಮ್ಮ ಶಾಲೆಗೆ ತೆರಳಬೇಕು. ಉತ್ತಮವಾದ ವ್ಯವಸ್ಥೆಯನ್ನು ಈ ಶಾಲೆಯ ಮತ್ತು ವಿದ್ಯಾಭಿಮಾನಿಗಳು ಮಾಡಿಕೊಟ್ಟಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ವಿಪರೀತ ಮಳೆಯಿಂದಾಗಿ ಇಲ್ಲಿ ಕೃತಕ ನೆರೆಯಾದಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಕ್ಲಬ್ ಮತ್ತು ಯುವಕರು ಸೇರಿ ಈ ಶಾಲೆಗೆ ಉತ್ತಮವಾದ ಕೆಲಸವನ್ನು ಮಾಡಿಕೊಟ್ಟು ಶಾಲೆಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಇರಬಹುದು ಅಥವಾ ಶಾಲಾ ಶಿಕ್ಷಣ ಇಲಾಖೆ ಆಗಬಹುದು, ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಊರ ಜನ ಮನಸ್ಸು ಮಾಡಿದರೆ ಏನೂ ಸಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಾದರೆ ಅದು ಮೊನ್ನೆಯ ಒಂದು ಆ ತುರ್ತು ಪರಿಸ್ಥಿತಿ ಮತ್ತು ಇವತ್ತಿನ ಒಂದು ಘನ ಸಮಾರಂಭವೇ ಸಾಕ್ಷಿಯಾಗಿದೆ. ಎಲ್ಲರಿಗೂ ಕೂಡ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಈಗ ತಾನೇ ಪ್ರತಿಭಾ ಕಾರಂಜಿ ಫಂಕ್ಷನ್ನಲ್ಲಿ ಗೌರವಾನ್ವಿತಾದ ಕರ್ನಾಟಕದ ಸ್ಪೀಕರ್ ಆದ E.T. ಖಾದರ್ ಅವರೇ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಗೌರವಾನ್ವಿತರೇ, ಎಲ್ಲ HM ಟೀಚರ್ನವರೇ, 5 ಶಾಲೆ ಮಕ್ಕಳೇ, ಎಲ್ಲರಿಗೆ ಶುಭಾಶಯಗಳು. ಇದೊಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಿದೆ. ದೇವರ ಆಶೀರ್ವಾದದಲ್ಲಿ ಮುಂದೆ ಸಹ ಇಲ್ಲಿ ಕಾರ್ಯಕ್ರಮ ಎಲ್ಲ ಆಗಲಿ ನೆನೆಸ್ಕೊಂಡು ನನ್ನನ್ನು ಕರೆದಕ್ಕೆ ನಿಮಗೆ ಶುಭಾಶಯಗಳು. ಅಧ್ಯಕ್ಷರಾಗಿರುವಂತಹ ಮಾನ್ಯ E.T. ಖಾದರ್ ಸರ್ ಅವರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ, ತಮಗೆಲ್ಲರಿಗೂ ಹೊಂದಿಸಿಕೊಂಡು ಈಗ ಕಾರ್ಯಕ್ರಮದ ನಾವು ಕೊನೆಯ ಘಟ್ಟದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ. ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಬೇಕು ಅಂತೇಳಿ ಇಲಾಖಾ ವತಿಯಿಂದ ನಮ್ಮ ಶಾಲೆಗೆ ಒಂದು ಒದಗಿ ಬಂದ ಕಾರಣ ನನಗೆ ಬಹಳ
ಏನು ವೇದನೆ ಆಗಿತ್ತು. ವೇದನೆ ಅಂದರೆ ಶಾಲೆ ಚಿಕ್ಕದು, ವ್ಯವಸ್ಥೆ ಎಲ್ಲ ಹೇಗೆ ಮಾಡೋದು, ಇಲ್ಲಿ ನೀರು ನಿಲ್ತದೆ, ಯಾವ ರೀತಿಯಲ್ಲಿ ಕೊಂಡೋಗೋದು ಅಂತೇಳಿ. ಅದಕ್ಕೆ CRP ಮೇಡಮ್ ಹೇಳಿದರು, ನೀವೇನು ಹೆದರಬೇಡಿ ಮೇಡಮ್, ಯಾಕಂತ ಹೇಳಿದರೆ ನಿಮ್ಮ ಊರಿನವರು MFC ತಂಡ ಇರ್ಬೋದು, STMC ಇರ್ಬೋದು, ಅಥವಾ ನಮ್ಮ ಸಂಘ ಸಂಸ್ಥೆಗಳು, ಮಸೀದಿ, ಮಿತ್ರಮಂಡಲ, ಪ್ರತಿಯೊಂದು ಊರಿನವರು ಎಲ್ಲರೂ ಕೂಡ, ಜೊತೆಯಲ್ಲಿ ಜನಪ್ರತಿನಿಧಿಗಳು, ನಮ್ಮ ಕೌನ್ಸಿಲರ್ ಎಲ್ಲರ ಸಹಕಾರ ಈ ಶಾಲೆಗೆ ಖಂಡಿತವಾಗಿದೆ. ಎಲ್ಲ ಒಗ್ಗಟ್ಟಿನಿಂದ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಡೀತದೆ, ನೀವು ಒಪ್ಪಿಕೊಳ್ಳಿ ಅಂತೇಳಿ ನನಗೆ ಮಾತು ಕೊಟ್ಟರು. ಆ ಒಂದು ಧೈರ್ಯದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ನಾನು ಆಯೋಜಿಸಿಕೊಂಡೆ. ಇದು ನನ್ನ ನಿರೀಕ್ಷೆಗೂ, ನಾನು ಅಂದುಕೊಂಡಕ್ಕಿಂತ ನಿರೀಕ್ಷೆಗೂ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಅದು ನಾನು ಹೆಮ್ಮೆ ಪಡುವಂಥ ವಿಷಯ ಯಾವುದು ಅಂತ ಹೇಳಿದರೆ, ನಮ್ಮ UT ಖಾದರ್ ಸರ್ ಅವರನ್ನು ನಾವು ಭೇಟಿಯಾದಾಗ ಮೊದಲಿಗೆ ಧೈರ್ಯ ಕೊಟ್ಟರು ನಮಗೆ, ಎರಡನೇ ಸಲ ಭೇಟಿಯಾದಾಗ ವಿಶ್ವಾಸ ಕೊಟ್ಟರು, ಮೂರನೇ ಸಲ ಭೇಟಿಯಾದಾಗ ನಾನು ಖಂಡಿತವಾಗಿಯೂ ನೀವು ಯಾರು ಹೆದರುವ ಹಾಗಿಲ್ಲ, ನಮ್ಮ ಊರಿನವರಿದ್ದಾರೆ, ಎಲ್ಲ ನಮ್ಮ ಶಾಲೆಗೆ ಬೇಕಾದಂತಹ ಒಂದು ಸಂಘ ಸಂಸ್ಥೆಗಳು, ನಿಮಗೆ ಏನು ಹೆದರ್ಬೇಕಂತೇಳಿ ನೀವು ಖಂಡಿತ ಮುಂದುವರಿಸಿ, ನಿಮ್ಮ ಇಲಾಖಾ ವತಿಯಿಂದ ಏನೆಲ್ಲ ಉಂಟು ಆ ಕೆಲಸವನ್ನು ನಿರ್ವಹಿಸಿ ಅಂತ ಹೇಳಿದರು. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖಾ ವತಿಯಿಂದ ನಡೆಯುವಂಥ ಕಾರ್ಯಕ್ರಮ ಒಂದು ಊರ ಹಬ್ಬವೇ ಅಂತ ಅನ್ನಿಸಿದೆ. ಜೊತೆಯಲ್ಲಿ ನಮ್ಮ ಸರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಕ್ಕಳ ಬಗ್ಗೆ, ಶಿಕ್ಷಣ ಬಗ್ಗೆ, ಪ್ರತಿ ಒಂದು ವಿಷಯದ ಬಗ್ಗೆ ಬಹಳವಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ತಮ್ಮ ಉದ್ಘಾಟನಾ ಭಾಷೆಯಲ್ಲಿ ನೀಡಿದ್ದಾರೆ. ಸರ್, ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಸರ್, ಇವತ್ತು ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಉತ್ತಮ ರೀತಿಯ ಹಿತನುಡಿಗಳನ್ನು ನೀಡಿದ್ದೀರಾ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ಕೂಡ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ನಮಗೆ ಇನ್ನಷ್ಟು ಈ ಶಾಲೆಯ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಈ ಮಾತಿನ ಈ ಸಂದರ್ಭದಲ್ಲಿ ನನಗೆ ನೀಡಿದ್ದೀರಾ. ನನ್ನ ಕೈಲಾದಷ್ಟು ಮಟ್ಟಿಗೆ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ನಾನು ನಿಭಾಯಿಸಬಹುದು ಅಂತ ಹೇಳಿ ನಿಮ್ಮ ಮಾತಿನ ಒಂದು ಧೈರ್ಯದಲ್ಲಿ ಖಂಡಿತವಾಗಿಯೂ ನನ್ನ ಮನಸ್ಸಿಗೆ ಒಂದು ಪ್ರೇರಣೆ ಬಂದಿದೆ ಸರ್. ಈ ಒಂದು ಕಾರ್ಯಕ್ರಮ ತಮ್ಮ ಉಪಸ್ಥಿತಿಯಲ್ಲಿ ಈ ಎಲ್ಲ ವ್ಯವಸ್ಥೆಗಳಿಗೆ ಬಹಳಷ್ಟು ಉಸ್ತುವಾರಿ ವಹಿಸಿಕೊಂಡು ನಮಗೆ ಧೈರ್ಯ, ವಿಶ್ವಾಸ ಎಲ್ಲವನ್ನು ಒದಗಿಸಿ ನೀಡಿದ್ದೀರಾ ಸರ್. ತಮಗೆ ನಮ್ಮ ಇಲಾಖೆಯ ಪರವಾಗಿ, ಶಾಲೆಯ ಪರವಾಗಿ ಹಾಗೂ STMC ಸಮಿತಿಯ ಪರವಾಗಿ, ಈ ಒಂದು ಪ್ರತಿಭಾ ಕಾರಂಜಿ ಸ್ವಾಗತ ಸಮಿತಿಯ ಸದಸ್ಯರು, ಅಧ್ಯಕ್ಷರ ಪರವಾಗಿ ತಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮ ಈ ಒಂದು ಇಷ್ಟರ ಮಟ್ಟಿಗೆ ನಡೀಲಿಕ್ಕೆ ನಮಗೆ ಉತ್ತೇಜನ ನೀಡಿದ್ದವರು, ಎಲ್ಲ ಉಸ್ತುವಾರಿಯನ್ನು ವಹಿಸಿದ್ದವರು ನಮ್ಮ ಈ ಒಂದು ಸಭೆಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಜಿಲ್ ಸರ್ ಡಿಸೋಜ್ ಅವರು ಕೌನ್ಸಿಲರ್ ಆಗಿರ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮವರೇ ಆದಂಥ ಶ್ರೀಯುತ BP ದಿನೇಶ್ ಕುಮಾರ್, DCP ಕ್ರೈಮ್ ಆ್ಯಂಡ್ ಟ್ರಾಫಿಕ್, ಇವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಉತ್ತಮವಾದಂತಹ ಮಾಹಿತಿ ನೀಡಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಗಟ್ಟಿಯಾಗಿ ಕೈ ಚಪ್ಪಾಳೆ ಕೊಡಿ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು, ಮಂಜನಾಡಿ ಸರ್, ನಮ್ಮ ತಕ್ವಾ ಮಸೀದಿ ಅಧ್ಯಕ್ಷರಾಗಿರುವಂತಹ BG ಮುಹಮ್ಮದ್ ಹಾಜಿ ಅಧ್ಯಕ್ಷರು, ಹಾಗೆ ನಮ್ಮ STMC ಅಧ್ಯಕ್ಷರು ಸಲೀಂ ಸರ್, ಹಾಗೆ ನಮ್ಮ ಇಲಾಖಾ ವತಿಯಿಂದ ಕೋಆರ್ಡಿನೇಟ್ ಮೇಡಮ್ ಆದಂತಹ ಸುಷ್ಮಾ ಮೇಡಮ್ ಅವರು, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಮಹಾಗಣ್ಯರು ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ನೀಡಿ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ತಮಗೆಲ್ಲರೂ ಒಂದೇ ಮಾತಿನಲ್ಲಿ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ, ಸುಲಲಿತವಾಗಿ, ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರಬೇಕಾದ್ರೆ ಈ ಹಿಂದೆ ಬಹಳಷ್ಟು ಜನ ಇದು ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಕಿಂಗ್ಸ್ ಕಲ್ಲಾಪ್, ತೌಹೀದ್ ಕಿಂಗ್ಸ್ ಕಲ್ಲಾಪ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಸರ್. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ನಿನ್ನೆ ಒಂದು ವಾರದಿಂದ, ಕಳೆದ 2 ದಿನದಿಂದ ನಿದ್ರೆ ಮಾಡದೆ ಅವರು ಹಾಗೂ ಅವರ ತಂಡದವರನ್ನೆಲ್ಲ ಸೇರಿಸಿಕೊಂಡು ಈ ಒಂದು ಎಲ್ಲ ವಿಷಯದಲ್ಲಿ ನಮ್ಗೆ ಯಾವುದೇ ಒಂದು ರೀತಿಯ ಕಿಂಚಿತ್ ತೊಂದರೆ ಬಾರದ ಹಾಗೆ ಶಿಕ್ಷಕರ ಜೊತೆಗೆ ಕೈಗೂಡಿಸಿಕೊಂಡು ಕಿಂಗ್ಸ್ ಕಲ್ಲಾಪು ಅದರ ತಂಡದ ನಾಯಕರಾಗಿರುವಂತಹ ತೌಹೀದ್ ಹಾಗೂ ಅದರ ಸದಸ್ಯರಾದಂತಹ ಪದಾಧಿಕಾರಿಗಳಾದಂತಹ ಸರ್ವರಿಗೂ ಕೂಡ
ನಮ್ಮ ಶಾಲೆಯ ಪರವಾಗಿ STMC ಸಭೆಯ ಪರವಾಗಿ ವೇದಿಕೆಯ ಪರವಾಗಿ ಬಹಳಷ್ಟು ಹೆಮ್ಮೆ ಆಗ್ತದೆ. ಅವರಿಗೆ ನಾನು ಅತ್ಯಂತ ಥ್ಯಾಂಕ್ಸ್ಫುಲ್ ಅಂತ ಹೇಳ್ಬೋದು. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ ತೌಹೀದ್ ಸರ್ ಮತ್ತು ಅವರ ಸಿಬ್ಬಂದಿಯವರಿಗೆ, ಸಲೀಂ ಸರ್. ನಮ್ಮ ಶಾಲೆಗೆ ಮುಂದೆಯೂ ಕೂಡ ಹೀಗೆ ಇರಲಿ.